ನಮಸ್ಕಾರ. ಸುದ್ದಿಗೊಂದು ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ನೋಡ್ತಾ ಇದ್ದೇವೆ, ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂತಹ ಚಂಡಮಾರುತದ ಪರಿಣಾಮ ಮಳೆ ಸುರಿತಾ ಇದೆ. 3 ದಿನಗಳ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿತ್ತು. 3 ದಿನಗಳ ಕಾಲ ಭಾರಿ ಮಳೆ ಸುರಿಯುವಂತಹ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿತ್ತು. ಅದರ ಪರಿಣಾಮವನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಅಂದ್ರೆ ನಿನ್ನೆ ರಾತ್ರಿಯಿಂದಲೇ ಆರಂಭಗೊಂಡಿರುವಂತಹ ಮಳೆ ವ್ಯಾಪಕವಾಗಿ ಸುರಿತಾ ಇದೆ. ಇವತ್ತು ಕೂಡ ಗುಡುಗು, ಮಿಂಚು, ಸಿಡಿಲು ಸಹಿತವಾಗಿ ಭಾರಿ ಪ್ರಮಾಣದಲ್ಲಿ ಮಂಗಳೂರು ನಗರದಾದ್ಯಂತ ಮಳೆ ಸುರಿದಿದೆ. ಮಾತ್ರ ಅಲ್ಲ, ಜಿಲ್ಲೆಯ ಅನೇಕ ಪ್ರದೇಶಗಳಲ್ಲಿ ಕೂಡ ಇದೀಗ ಮಳೆಯಾಗಿದೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ನಾವು ಗಮನಿಸಿದ್ರೆ ನಿನ್ನೆ ರಾತ್ರಿಯಿಂದಲೇ ಮಳೆಯ ಅಬ್ಬರ ಜೋರಾಗಿತ್ತು. ನಿನ್ನೆ ರಾತ್ರಿಯಿಂದಲೇ ಹಂತ ಹಂತವಾಗಿ ಮಳೆ ವೇಗವನ್ನ ಪಡೆದುಕೊಂಡಿತ್ತು. ಸೊ ಇವತ್ತು ಬೆಳಗ್ಗಿನ ವೇಳೆ ಮತ್ತಷ್ಟು ತೀವ್ರತೆಯಿಂದ ಮಳೆ ಸುರಿದಿದೆ. ಮಂಗಳೂರು ನಗರ ಸಹಿತ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಮಳೆರಾಯ ಆರ್ಭಟಿಸಿದ್ದಾನೆ. ಸಮುದ್ರದ ಅಲೆಗಳಲ್ಲಿ ಭಾರಿ ಏರಿಳಿತಗಳು ಕೂಡ ಕಂಡು ಬರ್ತಾ ಇದೆ. ಅನೇಕ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿರುವಂತಹ ಪ್ರಕರಣಗಳು ಕೂಡ ವರದಿಯಾಗಿದೆ. ತಗ್ಗು ಪ್ರದೇಶದಲ್ಲಿ ಇದ್ದಂತಹ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಕರಾವಳಿಯಾದ್ಯಂತ ವರುಣನ ಆರ್ಭಟ ಮುಂದುವರಿತಾ ಇದೆ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಬೆಳಗ್ಗಿನ ವೇಳೆ ಮುಖ್ಯವಾಗಿ ಮಂಗಳೂರು ನಗರದ ಪರಿಸ್ಥಿತಿಯ ಬಗ್ಗೆ ನಾವು ಮಾತನಾಡೋದಿದ್ರೆ, ಬೆಳಗ್ಗಿನ ವೇಳೆ ಭಾರಿ ಪ್ರಮಾಣದಲ್ಲಿ ಮಳೆ ಬಂದಿತ್ತು. ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ರಸ್ತೆಯಲ್ಲಿ ಅಲ್ಲಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಟವನ್ನ ಪಡುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದ್ವು. ಅಂದ್ರೆ ಮಳೆ ಯಾವುದು, ಅಂದ್ರೆ ಮಳೆಯ ಪರಿಣಾಮವಾಗಿ ರಸ್ತೆ ಯಾವುದು, ಚರಂಡಿ ಯಾವುದು ಕೂಡ ಗೊತ್ತಾಗದಂತಹ ಸನ್ನಿವೇಶಗಳು ಇವತ್ತು ಬೆಳಗಿನ ವೇಳೆ ಕಂಡು ಬಂದಿರುವಂತದ್ದು. ನಗರದ ಅಲ್ಲಲ್ಲಿ ಇದೇ ರೀತಿ ಸನ್ನಿವೇಶಗಳು ಕಂಡು ಬಂದಿದ್ದು ಎಲ್ಲ ರೀತಿಯ ಒಂದು ಕ್ರಮಗಳನ್ನ ಈಗ ತೆಗೆದುಕೊಳ್ಳುವಂತಹ ಕೆಲಸಗಳಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಜೊತೆಗೆ ಮಂಗಳೂರು ನಗರದ ಹಲವೆಡೆಗಳಲ್ಲಿ ಭಾರಿ ಗುಡುಗು, ಮಿಂಚು ಸಹಿತ ಮಳೆ ಸುರಿದಿದೆ. ನಿನ್ನೆ ಸಂಜೆಯ ವೇಳೆಗೆ ನಾವು ಗಮನಿಸಿದ್ರೆ ಗಾಳಿ ಅಬ್ಬರ ಕೂಡ ಬಹಳಷ್ಟು ಜೋರಾಗಿತ್ತು ಅನ್ನುವಂಥದ್ದನ್ನ ನೋಡಿದ್ದೇವೆ. ಇನ್ನು ಮಂಗಳೂರು ನಗರದಲ್ಲಿ ಮಳೆ ಆರಂಭ ಆಗಿರುವಂಥದ್ದು ಆಲ್ಮೋಸ್ಟ್ 4 ಗಂಟೆ ಸುಮಾರಿಗೆ. 4 ಗಂಟೆಯಿಂದ ಆರಂಭಗೊಂಡಿರುವಂತಹ ಮಳೆ ಆಲ್ಮೋಸ್ಟ್ 10 ಗಂಟೆಯವರೆಗೂ ಕೂಡ ಮುಂದುವರೆದಿದೆ. ಇದೀಗ ಸ್ವಲ್ಪ ವಿರಾಮವನ್ನ ಕೆಲವೊಂದು ಪ್ರದೇಶಗಳಲ್ಲಿ ಪಡೆದುಕೊಂಡಿದೆ. ಆದರೆ ಮತ್ತೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುವಂತಹ ಎಚ್ಚರಿಕೆಗಳು ಕೂಡ ಈಗ ಹವಾಮಾನ ಇಲಾಖೆಯಿಂದ ಸಿಕ್ಕಿದೆ. ಬಂಗಾಳ ಕೊಲ್ಲಿಯಲ್ಲಿ ಕಾಣಿಸಿಕೊಂಡಿರುವಂತಹ ಅಂಫಾನ್ ಚಂಡಮಾರುತ ಏನಿದೆ, ಅದರ ಪರಿಣಾಮದಿಂದ ಮೋಡ ಕವಿದ ವಾತಾವರಣದ ಮಧ್ಯೆ ಭಾರಿ ಪ್ರಮಾಣದಲ್ಲಿ ಮಳೆ ಕೂಡ ಸುರಿತಾ ಇದೆ ಎನ್ನುವಂತಹ ವಿಚಾರವನ್ನ ನಾವು ಗಮನಿಸಬಹುದು. ಮಂಗಳೂರು ನಗರದ ಅಲ್ಲಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡು ನದಿಯ ಹಾಗೆ ಮಾರ್ಪಟ್ಟಿತ್ತು ಎನ್ನುವಂತಹ ವಿಚಾರಗಳು. ಅಂದ್ರೆ ಒಂದು ಕಡೆಯಿಂದ ಕೊರೋನಾ ವಿರುದ್ಧದ ಹೋರಾಟಗಳು ನಡೀತಾ ಇದೆ. ಹೀಗಾಗಿ ಮಳೆಗಾಲಕ್ಕೆ ಬೇಕಾಗಿರುವಂತಹ ಪೂರ್ವ ತಯಾರಿಗಳು ಸಮರ್ಪಕವಾಗಿ ಆಗಿಲ್ಲ ಎನ್ನುವಂತಹ ಒಂದು ದೂರುಗಳು ಕೂಡ ಕೇಳಿ ಬರ್ತಾ ಇದ್ವು. ಅದರ ಜೊತೆಗೆ ಏಕಾಏಕಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿರುವಂತಹ ಪರಿಣಾಮ ಅನೇಕ ಕಡೆಗಳಲ್ಲಿ ಮಳೆಯ ನೀರು ಸರಾಗವಾಗಿ ಹರಿದು ಹೋಗೋದಿಕ್ಕೆ ವ್ಯವಸ್ಥೆಗಳು ಆಗಿರಲಿಲ್ಲ. ಇನ್ನು ಪ್ರಮುಖವಾಗಿ ಹೆಚ್ಚಾಗಿ ನೆರೆ ಉಂಟಾಗುವಂತಹ ಪ್ರದೇಶಗಳಲ್ಲಿ ಹೂಳೆತ್ತುವಂತಹ ಕಾಮಗಾರಿಯನ್ನ ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ನಡೆಸಲಾಗಿತ್ತು. ಆದರೆ ಕೆಲವೊಂದು ಕಡೆಗಳಲ್ಲಿ ಸಣ್ಣ ಪುಟ್ಟ ಚರಂಡಿಗಳು, ನೀರು ಹರಿದು ಹೋಗುವಂತಹ ಪ್ರದೇಶಗಳು ಏನಿದ್ವೋ ಅವುಗಳೆಲ್ಲ ಕಸ ಕಡ್ಡಿಗಳು ತುಂಬಿಕೊಂಡು ನೀರು ಹರಿದು ಹೋಗೋದಿಕ್ಕೆ ಸರಾಗವಾದ ಅವಕಾಶಗಳಿರಲಿಲ್ಲ. ಅದರ ಪರಿಣಾಮವಾಗಿ ಅನೇಕ ಕಡೆಗಳಲ್ಲಿ ಮಳೆಯ ನೀರು ರಸ್ತೆಯಲ್ಲಿ ಹರಿದು ಹೋಗುವಂತಹ ದೃಶ್ಯಗಳು ಕಂಡು ಬಂದಿದೆ. ವಾಹನ ಸವಾರರು ಈ ಒಂದು ನೀರಿನ ಮಧ್ಯೆ ತಮ್ಮ ವಾಹನಗಳನ್ನ ಚಲಾವಣೆ ಮಾಡೋದಕ್ಕೆ ಕೂಡ ಹರಸಾಹಸವನ್ನ ಪಟ್ಟಿದ್ದಾರೆ. ನಾವು ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಹೇಗಿತ್ತು ಅನ್ನುವಂತಹ ವಿಚಾರವನ್ನ ಈಗ ನಾವು ಗಮನಿಸ್ತಾ ಹೋಗ್ಬೋದು. ಮುಖ್ಯವಾಗಿ ಮಂಗಳೂರು ನಗರದ ಪ್ರಮುಖ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಕೆರೆಯ ಹಾಗೆ ಮಾರ್ಪಟ್ಟಿರುವಂತಹ ದೃಶ್ಯಗಳನ್ನ ನಾವೀಗ ಗಮನಿಸಬಹುದು.
ಇನ್ನು ಮಂಗಳೂರು ನಗರದ ಹಲವೆಡೆ ಸಹಿತ ಇನ್ನು ಹೊರವಲಯದ ತೊಕ್ಕೊಟ್ಟು, ಉಳ್ಳಾಲ, ತಲಪಾಡಿ, ದೇರಳಕಟ್ಟೆ, ಕೊಣಾಜೆ, ಕೂಳೂರು, ಬೈಕಂಪಾಡಿ ಪರಿಸರದಲ್ಲೂ ಕೂಡ ವ್ಯಾಪಕವಾಗಿ ಮಳೆಯಾಗಿದೆ. ಮಳೆಯ ಜೊತೆಗೆ ಗಾಳಿಯ ಪ್ರಮಾಣ ಕೂಡ ಹೆಚ್ಚಿದಂಥ ಪರಿಣಾಮ ಅಲ್ಲಲ್ಲಿ ಮರಗಳು ಕೂಡ ಧರೆಗೆ ಉರುಳಿರುವಂತಹ ಬಗ್ಗೆ ಈಗ ಮಾಹಿತಿಗಳು ಲಭಿಸ್ತಾ ಇದೆ. ಅನೇಕ ಕಡೆಗಳಲ್ಲಿ ವಿದ್ಯುತ್ ಕಂಬಗಳಿಗೆ ಕೂಡ ಹಾನಿಯಾಗಿದೆ. ಅನೇಕ ಕಡೆಗಳಲ್ಲಿ ಈಗ ವಿದ್ಯುತ್ ವ್ಯತ್ಯಯ ಕೂಡ ಉಂಟಾಗಿದೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇನ್ನು ಇವುಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಮೆಸ್ಕಾಂ ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಅನೇಕ ಕಡೆಗಳಲ್ಲಿ ರಸ್ತೆಗಳ ಮೇಲೆ ಕೂಡ ಮರಗಳು ಉರುಳಿ ಬಿದ್ದಿರುವಂತಹ ಪ್ರಕರಣಗಳು ಇದೀಗ ವರದಿಯಾಗ್ತಾ ಇದೆ. ಮಂಗಳೂರು ನಗರದಾದ್ಯಂತ ಭಾರಿ ಪ್ರಮಾಣದಲ್ಲಿ ಗಾಳಿ ಸಹಿತ ಮಳೆ ಸುರಿದಿದೆ. ಅದರ ಪರಿಣಾಮವಾಗಿ ಈಗ ಮಂಗಳೂರಿನ ಬೈಕಂಪಾಡಿ ಎಪಿಎಂಸಿ ಯಾರ್ಡ್ ಇದೆ, ಅದು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಎನ್ನುವಂತ ಡೀಟೇಲ್ಸ್ ಬರ್ತಾ ಇದೆ. ಮಳೆಯಿಂದಾಗಿ ಸಂಪೂರ್ಣವಾಗಿ ಕೆಸರುಮಯವಾಗಿದೆ ಎಪಿಎಂಸಿ ಪ್ರದೇಶ. ಇನ್ನು ಏನು ಅಲ್ಲಿ ಈಗ ಸೆಂಟ್ರಲ್ ಮಾರುಕಟ್ಟೆಯಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ದಂತಹ ಹೋಲ್ಸೇಲ್ ವ್ಯಾಪಾರಸ್ಥರಿಗೆ ಎಪಿಎಂಸಿಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಏನು ವ್ಯಾಪಾರಕ್ಕಾಗಿ ಬಂದಿದ್ದಂತಹ ವ್ಯಾಪಾರಸ್ಥರು ಈಗ ಭಾರಿ ನಷ್ಟವನ್ನ ಅನುಭವಿಸಿದ್ದಾರೆ. ಮಳೆಯಿಂದಾಗಿ ನೀರು ನಿಂತ ಪರಿಣಾಮ ತರಕಾರಿಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ ಎನ್ನುವಂತಹ ಡೀಟೇಲ್ಸ್ ಕೂಡ ಬರ್ತಾ ಇದೆ. ವ್ಯಾಪಾರಸ್ಥರು ಭಾರಿ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ವರುಣನ ಆರ್ಭಟಕ್ಕೆ ಅಂದ್ರೆ ಏಕಾಏಕಿ ಸುರಿದಂತಹ ಮಳೆಯಿಂದಾಗಿ ಸಮಸ್ಯೆಗಳು ಈಗ ಉದ್ಭವವಾಗಿದೆ. ಇದರಿಂದಾಗಿ ಜಿಲ್ಲಾಡಳಿತದ ವಿರುದ್ಧ ವ್ಯಾಪಾರಸ್ಥರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಸೂಕ್ತವಾದ ವ್ಯವಸ್ಥೆಗಳನ್ನ ಕಲ್ಪಿಸಬೇಕು, ಪರ್ಯಾಯವಾಗಿ ಏನಾದರೂ ಒಂದು ಸೊಲ್ಯೂಷನ್ ಅನ್ನ ಸೂಚಿಸಬೇಕು ಅನ್ನುವಂತಹ ಆಗ್ರಹವನ್ನ ಕೂಡ ಈ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಮಾಡಿದ್ದಾರೆ. ಮಂಗಳೂರಿನ ಎಪಿಎಂಸಿ ಪ್ರದೇಶ ಏನಿದೆ, ಎಪಿಎಂಸಿ ಯಾರ್ಡ್ ಏನಿದೆ, ಅಲ್ಲಿ ಈಗ ಹೋಲ್ಸೇಲ್ ವ್ಯಾಪಾರಸ್ಥರಿಗೆ ವ್ಯಾಪಾರ ವಹಿವಾಟು ಮಾಡುವಂತಹ ಅವಕಾಶಗಳು, ಸೆಂಟ್ರಲ್ ಮಾರ್ಕೆಟ್ ಅನ್ನ ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಎಲ್ಲ ಹೋಲ್ಸೇಲ್ ವ್ಯಾಪಾರಗಳೇನಿದ್ರು ಕೂಡ ಅಲ್ಲೇ ನಡಿಬೇಕು. ಚಿಲ್ಲರೆ ವ್ಯಾಪಾರಿಗಳು ಅಲ್ಲಿಂದಲೇ ಹೋಲ್ಸೇಲ್ ವ್ಯಾಪಾರಸ್ಥರಿಂದ ಖರೀದಿ ಮಾಡುವಂತಹ ಅವಕಾಶ, ಆದರೆ ಅಲ್ಲಿ ಸೂಕ್ತವಾದ ವ್ಯವಸ್ಥೆಗಳಿಲ್ಲ ಎನ್ನುವಂತಹ ವಿಚಾರಗಳು ಈಗ ವ್ಯಾಪಾರಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ತಂದಿದ್ದಂತಹ ತರಕಾರಿಗಳೆಲ್ಲವೂ ಕೂಡ ಏನು ಮಾರಾಟ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ರಾಶಿ ಹಾಕಿದ್ದಂತಹ ಎಲ್ಲ ತರಕಾರಿಗಳೆಲ್ಲವೂ ಕೂಡ ನೀರಿನಲ್ಲಿ ನೆನೆದಿದೆ. ಮಳೆಯ ಅಬ್ಬರಕ್ಕೆ ಅಲ್ಲಿ ವ್ಯಾಪಾರವನ್ನ ಮಾಡೋದಿಕ್ಕಾಗ್ತಾ ಇಲ್ಲ ಎನ್ನುವಂತಹ ಆಕ್ರೋಶವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ, ಇದು ಬೆಳಗ್ಗಿನ ವೇಳೆ ಅಲ್ಲಿ ಮಾರುಕಟ್ಟೆಯಲ್ಲಿ ಕಂಡು ಬಂದಿರುವಂತಹ ದೃಶ್ಯಗಳು. ಅಂದ್ರೆ ಎಲ್ಲವೂ ಕೂಡ ಮಳೆಯಲ್ಲೇ ಒದ್ದೆ ಆಗ್ತಾ ಇರುವಂತಹ ವಿಚಾರಗಳು. ಅನೇಕ ಕಡೆಗಳಲ್ಲಿ ಕೆಸರಿನಿಂದಾಗಿ ನಡೆದಾಡಿದಕ್ಕೂ ಕೂಡ ಅಸಹ್ಯ ಪಡುವಂತಹ ಪರಿಸ್ಥಿತಿಯಲ್ಲಿ ಉದ್ಭವವಾಗಿತ್ತು. ಇದು ಈಗ ಅಲ್ಲಿನ ವ್ಯಾಪಾರಸ್ಥರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಕರೆಕ್ಟ್ ಕಾಣುವ ನೋಡೋಣ. ಅಲ್ಲಿ ನೋಕೆ APMC ಅವಸ್ಥೆ ನೋಡ್ಕೊಡ್ದು ಕಾಂಡ ಖಾಲಿ ಮಲೆ ಮಾತ್ರ ಮನ್ಸ ಮಾರೆಲ್ಲ ಹಿಡ್ತು ಓಡಿ ತೆಚ್ಚಿರೋದಾ ನೋಕು. ಗ್ಯಾರಂಟಿ ಬಂಡಿ ಇನ್ನು ಬಂಡಿ
ಎಸ್, ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ನಾಗೇಶ್ ಕಾವೂರು. ಹಲೋ ನಾಗೇಶ್. ಎಸ್, ಮಂಗಳೂರು ನಗರದಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಸುರಿದಿದೆ. ಅನೇಕ ಕಡೆಗಳಲ್ಲಿ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಮುಖ್ಯವಾಗಿ APMCಯಲ್ಲಿ ಬಹಳ ದೊಡ್ಡ ಸಮಸ್ಯೆ ಉಂಟಾಗಿದೆ ಎನ್ನುವಂತ ಡೀಟೇಲ್ಸ್ ಈಗ ಗೊತ್ತಾಗ್ತಾ ಇದೆ. ಸೊ ಏನಾಗಿದೆ ಅಂತ ಈಗ? ಹೌದು ಗೌತಮ್, ಅಂದ್ರೆ ಚಂಡಮಾರುತದ ಒಂದು ಪರಿಣಾಮವಾಗಿ ಕರಾವಳಿಯಲ್ಲಿ ಧಾರಾಕಾರ ಒಂದು ಮಳೆ ಆಗಿರುವಂತದ್ದು. ಇದರ ಜೊತೆಗೆ ಮಂಗಳೂರಿನ ಒಂದು APMCಯಲ್ಲೂ ಕೂಡ ಈಗ ಮಳೆ ನೀರು ನುಗ್ಗಿರುವಂತದ್ದು. ಹೀಗಾಗಿ ಅಲ್ಲಿನ ವ್ಯಾಪಾರಸ್ಥರು ಸಾಕಷ್ಟು ತೊಂದರೆಗೆ ಒಳಗಾಗಿರುವಂತದ್ದು. ಕಳೆದ ಬಾರಿ ಒಂದು ಏನಾಗಿತ್ತು ಅಂದ್ರೆ ಮಂಗಳೂರಿನ ಹೊರವಲಯದಂತಹ ಮಂಗಳೂರು ಮಹಾನಗರ ಪಾಲಿಕೆ ಒಂದು ಏನ್ ಮಾಡಿತ್ತು ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಇದನ್ನು ಡೆಮಾಲಿಷ್ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ APMCಗೆ ಸ್ಥಳಾಂತರ ಮಾಡುವ ಮೂಲಕ ಅಲ್ಲಿ ಮಾರುಕಟ್ಟೆಗೆ ಒಂದು ಅವಕಾಶವನ್ನು ಕೊಟ್ಟಿರುವಂತದ್ದು. ಈಗ ಅಲ್ಲಿ ಸಾಕಷ್ಟು ಒಂದು ಅವ್ಯವಸ್ಥೆಯಿಂದ ಕೂಡಿರುವಂತದ್ದು. ಹೀಗಾಗಿ ಅಲ್ಲಿ ಈಗ ಕಳೆದ ಕೆಲವು ತಿಂಗಳಿಂದ ಸಾಕಷ್ಟು ಅವ್ಯವಸ್ಥೆ ಇತ್ತು. ಈಗ ಮಳೆ ಬಂದಿರುವುದರಿಂದ ಮತ್ತಷ್ಟು ಅವ್ಯವಸ್ಥೆಗೆ ಕಾರಣ ಆಗಿರುವಂತದ್ದು. ಇದರ ಜೊತೆಗೆ ಇವತ್ತು ಜನಪ್ರತಿನಿಧಿಗಳು ಕೂಡ ಒಂದು ಭೇಟಿ ನೀಡಿ ಅಲ್ಲಿನ ವ್ಯಾಪಾರಸ್ಥರಿಗೆ ಸಾಂತ್ವನ ಹೇಳುವಂತಹ ಮುಂದಾಗಿರುವಂತದ್ದು. ಜೊತೆಗೆ JR ಆಗಿರ್ಬೋದು, ನಗರ ಪಾಲಿಕೆ ಕಮಿಷನರ್ ಆಗಿರ್ಬೋದು, ಜೊತೆಗೆ ಮೇಯರ್ ಈಗ ತಾನೇ ಒಂದು ಭೇಟಿ ನೀಡಿದ್ದಾರೆ ಎಂಬ ಸದ್ಯಕ್ಕೆ ದೊರಕಿರುವಂತಹ ಮಾಹಿತಿ ಗೌತಮ್. ಎಸ್, ಅಂದ್ರೆ ಈ ರೀತಿ ಆಗಬಹುದು ಅನ್ನುವಂತ ನಿರೀಕ್ಷೆಗಳು ಇರ್ಲಿಲ್ವಾ ಅನ್ನುವಂಥದ್ದು? ಅಂದ್ರೆ ಮಳೆ ಬಂದ್ರೆ ಸಮಸ್ಯೆಗಳಾಗಬಹುದು, ಅದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆಗಳಾಗಬೇಕು ಅನ್ನುವಂಥದ್ದು, ಅಥವಾ ಅಲ್ಲಿ ವ್ಯವಸ್ಥೆಗಳನ್ನ ಮಾಡಿದ್ರೆ ಅಲ್ಲಿ ಅದನ್ನ ಬಳಸಿಕೊಳ್ಳುವಂತಹ ಕೆಲಸಗಳಾಗ್ಲಿಲ್ವಾ? ಏನಾಗಿದೆ ಇಲ್ಲಿ ಅನ್ನುವಂಥದ್ದು ಮುಖ್ಯವಾಗಿ ನಾಗೇಶ್? ಹೌದು ಗೌತಮ್, ಅಂದ್ರೆ ಮಳೆ ಬಂದ್ರೆ ಇಂತಹ ಸಮಸ್ಯೆ ಆಗುತ್ತೆ ಎಂಬ ಒಂದು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಒಂದು ಗೊತ್ತಿತ್ತು. ಆದ್ರೂ ಕೂಡ ಅವರ ಒಂದು ನಿರ್ಲಕ್ಷ್ಯಕ್ಕೆ ಒಂದು ಬೇಜವಾಬ್ದಾರಿತನಕ್ಕೆ ಒಂದು ಕೈಗನ್ನಡಿ ಆಗಿರುವಂತಹ. ಹಾಗಾಗಿ ಇವತ್ತು ವ್ಯಾಪಾರಸ್ಥರು ಕೂಡ ಸರಿಯಾಗಿ ಇವತ್ತು ವ್ಯಾಪಾರ ಮಾಡದೆ ಅಲ್ಲಿ ಸಾಕಷ್ಟು ಈಗ ನಷ್ಟಕ್ಕೆ ಒಳಗಾಗಿರುವಂತದ್ದು ಗೌತಮ್. ಹೀಗಾಗಿ ಅಲ್ಲಿನ ಅಂದ್ರೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಗೊತ್ತು ಮಳೆ ಬಂದ್ರೆ ಸಾಕಷ್ಟು ಒಂದು ಪರಿಣಾಮ ಬೀರುತ್ತೆ ಮತ್ತು ಇಲ್ಲಿ ವ್ಯಾಪಾರಸ್ಥರಿಗೆ ಕೂಡ ಸಾಕಷ್ಟು ಅಂದ್ರೆ ಕುಳಿತುಕೊಳ್ಳುವ ವ್ಯವಸ್ಥೆ ಇಲ್ಲ. ಆದ್ರೂ ಕೂಡ ಅವರು ಕೂಡ ಯಾವುದಕ್ಕೆ ಅದು ಗಣನೆಗೆ ತಗೊಂಡ ಅಲ್ಲಿ ಒಂದು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತದ್ದು ಗೌತಮ್. ಎಸ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, APMCಗೆ ಸಂಬಂಧಪಟ್ಟ ಹಾಗೆ ಬರ್ತಾ ಇರುವಂತಹ ಡೀಟೇಲ್ಸ್ ಇದು. ಅಲ್ಲಿ ಏನು ಬೆಳಗ್ಗಿನ ವೇಳೆ ಭಾರಿ ಪ್ರಮಾಣದಲ್ಲಿ ಸುರಿದಿರುವಂತಹ ಮಳೆ ಏನಿದೆ, ಇದರಿಂದಾಗಿ ವ್ಯಾಪಾರಸ್ಥರು ಅಲ್ಲಿ ವ್ಯಾಪಾರ ವಹಿವಾಟನ್ನ ಮಾಡೋದಕ್ಕೆ ಬಹಳಷ್ಟು ಕಷ್ಟಗಳಾಗಿದೆ ವಿಚಾರವನ್ನು ನಾವು ನೋಡ್ತಾ ಇದ್ದೇವೆ. ಯಾವ ರೀತಿ ಅಲ್ಲಿ ಪರಿಸ್ಥಿತಿ ಉದ್ಭವ ಆಗಿತ್ತು ಅನ್ನುವಂಥದ್ದನ್ನು ಅಲ್ಲಿ ಮುಖ್ಯವಾಗಿ ಮಾರಾಟಕ್ಕೆ ಅಂತ ತಂದಿದ್ದಂತಹ ಹಣ್ಣು ತರಕಾರಿಗಳೆಲ್ಲವೂ ಕೂಡ ನೀರಿನಲ್ಲಿ ಸಂಪೂರ್ಣವಾಗಿ ತೊಯ್ದು ಹೋಗಿರುವಂಥದ್ದು. ಇನ್ನು ಸಮರ್ಪಕವಾಗಿ ಮಳೆಯಿಂದ ರಕ್ಷಣೆ ಕೂಡ ಇಲ್ಲದೆ ವ್ಯಾಪಾರಸ್ಥರು ಪರದಾಡಿಕೊಳ್ಳುವಂತಹ ಪರಿಸ್ಥಿತಿ ಅಲ್ಲಿ ಉದ್ಭವ ಆಗಿದೆ. ಸೊ ಇದನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳಾಗಬೇಕಾಗಿದೆ. ಸೊ ಇದೀಗ ವ್ಯಾಪಾರಸ್ಥರು ಬಹಳ ಕಷ್ಟವಾಗ್ತಾ ಇದೆ ಎನ್ನುವಂತಹ ಬೇಸರವನ್ನ ಈ ಸಂದರ್ಭದಲ್ಲಿ ತೋಡಿಕೊಳ್ತಾ ಇದ್ದಾರೆ. ಎಲ್ಲ ಗಿಡಕ್ಕೆ ಬೇತನಿಗೆ ನಾವು ಇನಿ ಸಾಪು ಬೇತನಿಗೆ ಅಂತ ಕೊಡಕ್ಲಿ ಇನಿ ಸಾಪುಂಡ ಬದನೆ ಬರೋ ಏರ್ತಿಂದು ಕಾಸು ಕೊಡ್ತೇವೆ ಮಾರೆ ಧರ್ಮಗನಲ್ಲಕ್ಕೆ ಬತ್ತೆ ಕಾಸು ಒಂದಕ್ಕಂತದ್ದು ಮೂಲ ತಕ್ಕುನ ಬೇರೆ ಮುಂಚಿನ ಅಂಜಿ ಸಾಸಕ್ಕೆ ನಕ್ಕಲ ಬೇರೆಲ್ಲ ಉಂಟು ನಮ್ಮ ಮನೆ ಹೌದಲ್ಲ ಜವ ಮೀಪುಣಲ್ಲ ಮೀಮಲ್ಲಿ ಏತಲ್ಲ ಮೀಪುಣ ಮೀಮಲ್ಲಿ ಅಲ್ಲ ನೀರು ಅಲ್ಲೇ ಇದು ಸುದೆ ಮಲ್ತೀರಿ ಮುಲ್ಪ ಮಲ್ಲೊಂದು ಸುದೆ ಆಗ್ತದೆ ಮೀಪುಣಕ್ಲೆ ಮೀಮಲ್ಲಿ ತರಕಾರಿದ ಬೇರೆ ಮಲ್ಪ ಮುಲ್ಪ ಮೀಪುಣು ಯಾವ್ದು ಆತಾರ ಸೈದಾರ ಉಳ್ಳಾರ ಆಗೇನು ನಕಲು ಅವಕಲ್ಲಿ ಗಲ್ಲಿ ನಕಲ ಫೋನ್ ಮಾಡ್ತೀನಿ ಮಾತಿ ಮೂಲು ಬದಲು ಈ ಸೀಕು ಅದೊಂದು ಮತ್ತು ಇಂಚಿನ ಮಾರಿ ಎಲ್ಲ ಎಡ್ಡೆಂದಿನ ಪುರ ಮತ್ತು ಉಚ್ಚು ಪುರ ಬದುಕು ಕುಳ್ಳುಂಡು ಉಂಟ ಇನ್ನು ಬರ್ಸೋದು ಗೋಂದಲ ಕುಳ್ಳುಂಡು ಯಾರಲ್ಲ ಐಕ್ಲೆ ಗೊತ್ತುಂಡ ಪಾಪ ಅವ ಐಕ್ಲು ಬರ್ಸೋ ಬದಲು ಕುಳ್ಳುವ ಮಕ್ಕಳು ಹಿಂಗೆ ರಾತ್ರಿ ನಿದ್ರೆ 2 ಗಂಟೆ ರಾತ್ರಿ ಕೈ ಮುಗಿನ ಕೊಡತ್ತಂದ ಮುಗಿನಿ ಹಿಂಗೆಲ್ಲ ಮುಗಿನಿ
ಕೊರೋನಾ ನೆಟ್ಲ ಸೈಪುನ್ ಕೊರೋನಾ ಸೈಪುನ್ ಮುಗಿನ್ ರಡ್ಡೆಗ್ಲ ಪರಿಹಾರ ಗೌರ್ಮೆಂಟ್ ಕೊರ್ಪಿರೋದು ಕೋಟಿ ದೇರಿ ಗೊತ್ತು ಒಂದು ಹುಚ್ಚುಂದು ನಮಗ ದಮ್ಮ ತುಬಿನದು ಹುಚ್ಚುಂದು ಅಕ್ಳು ಬೇರೆ ಅಕ್ಳು ಕುಳ್ಳುಲೆ ಓಲೆ ಜಪ್ಪುಲೆ ಎಂದು ಬಂತೇನು ನಾನು ತೂಡು ಕೇಂದ್ರ ಮಾರುಕಟ್ಟೆಯಿಂದ ಇಲ್ಲಿಗೆ ನಮ್ಮನ್ನು ಇದು ಮಾಡಿದ್ದಾರೆ ಇಲ್ಲಿಗೆ ವ್ಯಾಪಾರಕ್ಕೆ ಇಲ್ಲಿ ಕಳಿಸಿದ್ದಾರೆ, ಸ್ಥಳಾಂತರಿತ ಮಾಡಿದ್ದಾರೆ. ಈಗ ನಮಗೆ ಇಲ್ಲಿ ಯಾವುದು ಮೂಲಭೂತ ಸೌಕರ್ಯಗಳಿಲ್ಲ. ಒಂದನೆಯಾಗಿ ನಮಗೆ ಇಲ್ಲಿ ನಿನ್ನೆ ಯಾರೋ ಒಬ್ಬ ಟಿ ವಿಯಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾನೆ. ಅವನು ಈ ನಮ್ಮ ವ್ಯಾಪಾರಸ್ಥನಲ್ಲ, ವ್ಯಾಪಾರಕ್ಕೆ ಅವನು ಯಾವುದೇ ಒಂದು ಸಂಬಂಧಪಟ್ಟ ಜನ ಅಲ್ಲ. ಅವನು ಯಾವುದೋ ಒಂದು ಟೆಂಪೋ ಡ್ರೈವರು. ಇಲ್ಲಿ ನಾವು ನಮ್ಮದು ಈಗ ಇಲ್ಲಿ ಒಂದು 4-5 ಜನ ಕೇಂದ್ರ ಕಟ್ಟೆಯಲ್ಲಿ ಕೂಲಿ ಕಾರ್ಮಿಕರಿದ್ದಾರೆ. ಅದರಲ್ಲಿ ಇಲ್ಲಿಗೆ ಬಂದಂಥವರು ಒಂದು 100 ಜನ ಮಾತ್ರ. ಅವರಿಗೆ ಯಾವುದೇ ಒಂದು ಸವಲತ್ತುಗಳಿಲ್ಲ ಇಲ್ಲಿಗೆ ಬರೋಕ್ಕೆ. ಅದಕ್ಕೋಸ್ಕರ ಅವರೆಲ್ಲ ಮನೆಯಲ್ಲಿದ್ದಾರೆ, ಎಲ್ಲ ಹೊಟ್ಟೆಪಾಡು ಇಲ್ಲದೆ ಮನೆಯಲ್ಲಿದ್ದಾರೆ. ಅದೇ ಥರ ನಾವೊಂದು 400 ಜನ ವ್ಯಾಪಾರಸ್ಥರಿದ್ದೇವೆ ಅಲ್ಲಿ ಸೆಂಟ್ರಲ್ ಮಾರ್ಕೆಟಲ್ಲಿ. ಇಲ್ಲಿಗೆ ಬಂದಿದ್ದೇವೆ. ಅದರಲ್ಲಿ ಇಲ್ಲಿ 100ರಷ್ಟು ಜನ ಮಾತ್ರ ಮಂಗಳೂರಿಂದ ಇಲ್ಲಿಗೆ ವ್ಯಾಪಾರಕ್ಕೆ ಬಂದಿದ್ದಾರೆ. ಬಾಕಿ ಜನ ಯಾರು ಬಂದಿಲ್ಲ ಇಲ್ಲಿ. ಯಾಕೆಂದರೆ ಇಲ್ಲಿ ಯಾವುದೋ ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ಹಾವಿನ ಕಾಟ ಇದೇ ಒಂದು ಸಮಸ್ಯೆ ಇಲ್ಲಿ. ಓಟಿ ಚಾನಲಲ್ಲಿ ನಿನ್ನೊಬ್ಬ ಇಲ್ಲಿ ಯಾವುದೋ ನಮಗೆ ಸಂಬಂಧಪಟ್ಟವನಲ್ಲ, ಸೆಂಟ್ರಲ್ ಮಾರ್ಕೆಟ್ ಸಂಬಂಧಪಟ್ಟವನಲ್ಲ, ನಮ್ಮ ಕೇಂದ್ರ ಮಾರುಕಟ್ಟೆ ಸಂಬಂಧಪಟ್ಟವನಲ್ಲ. ಯಾರೋ ಒಬ್ಬ ಇಲ್ಲಿ ಬಂದು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಅವನ ತಾತ ಈ ಭೂಮಿಯಲ್ಲಿ 16 ಎಕರೆ ಜಾಗೆ ಗೌರ್ಮೆಂಟಿಗೆ ಫ್ರೀ ಕೊಟ್ಟಿದ್ದಾರಂತೆ. ಅದಕ್ಕೋಸ್ಕರ ಅವನದು ಈ ಜಾಗ ಕೊಟ್ಟಾದ ಕಾರಣ ಅದಕ್ಕೊಂದು ಬಿಲ್ಡಪ್ ಕೊಡೋಕ್ಕೋಸ್ಕರ ನಿನ್ನ ಯಾವುದೋ ಒಂದು ಚಾನಲಲ್ಲಿ ನಮಗೆ ಇಲ್ಲೆಲ್ಲ ಒಳ್ಳೆಯದು, ನಮಗೆ ಇಲ್ಲಿ ನ್ಯಾಯ ಸಿಗಬೇಕು, ಇದೇ ಜಾಗ ನಮಗೆ ಒಳ್ಳೆಯದು ಅಂತ ಹೇಳಿದ್ದಾನೆ. ನಮಗೆ ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ವ್ಯಾಪಾರ ಮಾಡೋಕ್ಕೆ ನಮಗೆ ಇಷ್ಟ ಇಲ್ಲ. ಯಾಕಂದರೆ ನಾವು ಯಾವುದೇ ಕಾರಣಕ್ಕೆ ಒಂದು ಕೂಲಿ ಕಾರ್ಮಿಕರ ಸಮಸ್ಯೆ ಇಲ್ಲಿ. ಎರಡನೇದು ಸುತ್ತಮುತ್ತ ಫ್ಯಾಕ್ಟ್ರಿಗಳು ಇರೋದರಿಂದ ಇಲ್ಲಿ ಕೆಮಿಕಲ್ ಪ್ರಾಬ್ಲಮಿಂದ ತುಂಬ ತರಕಾರಿಗಳು ಹಾಳಾಗ್ತಾ ಉಂಟು. ಅದೇ ಥರ ನಮ್ಮದು ಫ್ರೂಟ್ಸ್ಗಳು ತುಂಬ ಹಾಳಾಗ್ತಾ ಉಂಟು. ದಿನಕ್ಕಿಂತ ನಾವು ಫ್ರೂಟ್ಸ್ಗಳೆಲ್ಲ ಬಿಸಾಡ್ತಾ ಇದ್ದೇವೆ. ಎಷ್ಟೋ ಲಾಸ್ಗಳು ಹಾಕಿದ್ದೇವೆ. ನಮ್ಮನ್ನು 14ನೇ ತಾರೀಕಿನವರೆಗೆ ಕೊರೋನಾ ಕಾರಣದಿಂದ ಇಲ್ಲಿಗೆ ನಮ್ಮನ್ನು ಕಳಿಸಿದ್ದಾರೆ. ಈಗ ನಾವು ತಿರ್ಗಾ ಹೋಗೋಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ. ಬಿಲ್ಡಿಂಗ್ ಡೆಮೊಲಿಷನ್ ಮಾಡ್ತಾ ಇದ್ದಾರೆ.
ಶಾಸಕರು ನಮ್ಮ ಶಾಸಕರು ವೇದವಾಸಿಕ ಮತ್ತು ಭರತ್ ಶೆಟ್ಟಿ ಮತ್ತು ನಳಿನ್ ಕುಮಾರ್ ಇದುವರೆಗೂ ನಮ್ಮ ಯಾವುದೇ ಒಂದು ನಮ್ಮ ಇಲ್ಲಿ ಈ ಥರ ಯಾವುದೇ ಒಂದು ಪ್ರಾಬ್ಲಮ್ ಅದನ್ನು ಯಾವುದೋ ಅವ್ರು ನೋಡೋಕ್ಕೆ ಬಂದಿಲ್ಲ. ನಮ್ಮನ್ನು ಇದೇ ಥರ ಈ ಮಳೆ ಇದರಲ್ಲಿ ಚಂಡಿಯಾಗಿ ಏನೆಲ್ಲ ಆಗ್ತಾ ಇದ್ದಾರೆ ಇಲ್ಲಿ. ಅದೇ ಥರ ವ್ಯಾಪಾರ ಮಾಡೋಕ್ಕೆ ಇಲ್ಲಿ ಯಾವುದೋ ಒಂದು ಮೂಲಭೂತ ಸೌಕರ್ಯ ಇಲ್ಲ. ಅದೇ ಥರ ಟಾಯ್ಲೆಟ್ ಬಾತ್ರೂಮ್ ಏನೂ ಇಲ್ಲ, ಇಲ್ಲಿ ವ್ಯವಸ್ಥೆ ಇಲ್ಲ. ನಮ್ಮನ್ನು ತಂದರೆ ಈ ಪರಿಸ್ಥಿತಿಗೆ ಹಾಕಿದ್ದಾರೆ. ನಮಗೆ ತುಂಬ ಅನ್ಯಾಯ ಮಾಡಿದ್ದಾರೆ. ಈಗಾಗಲೇ ಲಾಕ್ಡೌನು ಸ್ಟಾರ್ಟ್ ಆಗಿರೋ ಕೊರೋನಾ ಸ್ಟಾರ್ಟ್ ಆಗುವಾಗ ಫಸ್ಟಿಗೆ ನಮ್ಮ ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ ಯಾವುದೋ ಈ ಲಾಕ್ಡೌನಿಂದ ಯಾರೂ ಹಸಿವಿನಿಂದ ಇರಬಾರ್ದು ಅಂತ. ಇಲ್ಲಿಂದ ಶಾಸಕರು ಎಲ್ಲರನ್ನು ಹಸಿವಿಂದ ಸಾಯಿಸಿದರು. ಎಲ್ಲರೂ ಈಗ ಒಂದು 4-5 ಸಾವಿರ ಕೂಲಿ ಕಾರ್ಮಿಕರು ಒಟ್ಟಿಗೆ ನಮ್ಮ ಸೆಂಟ್ರಲ್ ಮಾರ್ಕೆಟಲ್ಲಿ 4-5 ಸಾವಿರ ಕೂಲಿ ಕಾರ್ಮಿಕರು ಇದ್ದಾರೆ. ಅದರಲ್ಲಿ ಎಲ್ಲರೂ ಮನೆಯಲ್ಲಿದ್ದರೆ ಯಾರಿಗೆ ಇಲ್ಲಿ ಬರುವಂಥ ಒಂದು ಅವರಿಗೆ ಸಮಸ್ಯೆ ಇಲ್ಲ. ಬರೋಕ್ಕೆ ಗಾಡಿ ಇಲ್ಲ ಅವರಿಗೆ. ಅದರಿಂದ ಅವರಿಗೆ ವ್ಯವಸ್ಥೆ ಇಲ್ಲದ ಕಾರಣ ಅವರಿಗೆ ಇಲ್ಲಿಗೆ ಯಾರು ಬಂದಿಲ್ಲ. ಅವರು ಇಲ್ಲಿಗೆ ಬಂದದ್ರಲ್ಲಿ ಒಂದು 100 ಜನ ಮಾತ್ರ ಕೂಲಿ ಕಾರ್ಮಿಕರು ಬಂದಿದ್ದಾರೆ. ಒಂದು 4,000 ಮೇಲೆ ಕೆಲಸಗಾರ ಮನೆಯಲ್ಲೇ ಹೊಟ್ಟೆ ಬಾಡಿ ಇಲ್ಲದೆ ಮನೆಯಲ್ಲೇ ಇದ್ದಾರೆ. ಅದೇ ಥರ ಈ ವ್ಯಾಪಾರಸ್ಥರು ನಾವು ಸೆಂಟ್ರಲ್ ಕೇಂದ್ರ ಮಾರುಕಟ್ಟೆಯಿಂದ ಒಂದು 400 ವ್ಯಾಪಾರಸ್ಥರು ಇದ್ದಾರೆ. ಹೋಲ್ಸೇಲ್ ಮತ್ತು ರಿಟೇಲ್ ಆಗಿ 400 ಮೇಲೆ ವ್ಯಾಪಾರಸ್ಥರು ಇದ್ದಾರೆ. ಅದರಲ್ಲಿ ಇಲ್ಲಿಗೆ ಬಂದ ವ್ಯಾಪಾರಸ್ಥರು ಒಂದು 90-90 ಅಷ್ಟೇ ವ್ಯಾಪಾರಸ್ಥರು. ಬಾಕಿಯೆಲ್ಲ ಅವರು ವ್ಯಾಪಾರ ಮಾಡದೆ ಮನೆಯಲ್ಲೇ ಇದ್ದಾರೆ. ಅವರು ನಮಗೆ ಯಾವುದೇ ಕಾರಣಕ್ಕೂ ಈ ಮಾರ್ಕೆಟು ನಾವು ಬೇಡ ಅಂತ ಹೇಳ್ತಾ ಇದ್ದೇವೆ. ನಮಗಿದು ಯಾವುದೇ ಕಾರಣಕ್ಕೆ ಬೇಡ. ಒಂದು ನಮ್ಮದು ಸಮಸ್ಯೆ ಅಂದರೆ ಒಂದು ಫ್ಯಾಕ್ಟ್ರಿ ಸಮಸ್ಯೆ. ಇಲ್ಲಿ ಕೆಮಿಕಲಿಂದ ಎಲ್ಲ ಫ್ರೂಟ್ಸ್ಗೆಲ್ಲ ಹಾಲಾಗ್ತಾ ಇದೆ. ಅದರಿಂದ ನಮಗೆ ಈ ಮಾರ್ಕೆಟ್ ಬೇಡ. ಎರಡನೇದು ಇಲ್ಲಿ ಕೂಲಿ ಕಾರ್ಮಿಕರು ಯಾರು ಬರ್ತಾ ಇಲ್ಲ. ಇಲ್ಲಿ ತುಂಬ ಸಮಸ್ಯೆ ಇಲ್ಲಿದೆ. ಒಂದು ನಮಗೆ ಇಲ್ಲಿ ತಂದು ನೋಡಿ, ಒಂದು ಮೂಲಭೂತ ಸೌಕರ್ಯ ಇಲ್ಲದೆ ಯಾವುದೋ ಒಂದು ಇದಿಲ್ಲದೆ ಇಲ್ಲಿ ಮಳೆಯಲ್ಲಿ ಚಂಡಿಯಾಗಿ ಏನೆಲ್ಲ ಪರಿಸ್ಥಿತಿ ನಮಗೆ ಇಲ್ಲಿ ಬಂದಿದೆ. ನಮ್ಮ ಕೇಳುವವರು ಒಂದು ಗತಿಲ್ಲ. ಯಾರೋ ಒಬ್ಬ ಮೂರನೇ ಅವನು ಮಾರ್ಕೆಟೇ ಅವನು ಒಂದು ಅಟ್ಲೀಸ್ಟ್ ಒಂದು ಟೆಂಪೋ ಡ್ರೈವರ್ ಇವನಿಗೆ ಜಾಗ ಸಿಗ್ತದೆ ಅಂತೇಳಿ ನಾವು ಸೆಂಟ್ರಲ್ ಮಾರ್ಕೆಟ್ ಕೂಲಿ ಕಾರ್ಮಿಕರು, ಕೇಂದ್ರ ಮಾರುಕಟ್ಟೆ ಕೂಲಿ ಕಾರ್ಮಿಕರು ಮತ್ತು ನಾವು ವ್ಯಾಪಾರಸ್ಥರು ಎಲ್ಲ ದಾರಿಗಾಗಿದೆ. ಈಗ ನಮ್ಮನ್ನು ಕೇಳುವವರು ಗತಿಲ್ಲ. ಒಂದು ಶಾಸಕರಾಗಲಿ ಒಂದು ಜಿಲ್ಲಾಡಳಿತ ಆಗಲಿ ನಮ್ಮ ಈ ಪರಿಸ್ಥಿತಿ ಅವನು ನೋಡ್ತಾ ಇಲ್ಲ. ಯಾವುದೇ ಕಾರಣಕ್ಕೆ ನಮಗೆ ಅದು ಕೊಡಿ ಅಂತ ಕೇಂದ್ರ ಮಾರ್ಕೆಟ್ ಕೊಡಿ ಅಂತೇಳಿ ಅವರು ಕೊಡ್ತಾ ಇಲ್ಲ. ನಮ್ಮನ್ನು ಈ ಪರಿಸ್ಥಿತಿಗೆ ಒಂದು ತಂದಿದ್ದಾರೆ. ದೊಡ್ಡ ವ್ಯಾಪಾರಸ್ಥರು ಒಂದು 50-55 ವರ್ಷದಿಂದ ವ್ಯಾಪಾರ ಮಾಡುವ ಅಂಥ ವ್ಯಾಪಾರಸ್ಥರು ಕೂಡ ಇಲ್ಲಿದ್ದಾರೆ, ಬೀದಿಯಲ್ಲಿದ್ದಾರೆ. ಎಲ್ಲ ಜಿಲ್ಲಾಡಳಿತ ಆದೇಶದ ಮೇರೆಗೆ ಸೆಂಟ್ರಲ್ ಮಾರ್ಕೆಟನ್ನು APMC ಸ್ಥಳಾಂತರ ನಂತರ ನಾವು ಸುಮಾರು ಕಷ್ಟವನ್ನು ಅನುಭವಿಸಿದ್ದೇವೆ. ಇಂದಿನ ಈ ಮಳೆಯಲ್ಲಿ ಕಾರ್ಮಿಕರ ವರ್ಗದಿಂದ ಎಲ್ಲರಿಗೂ ತುಂಬ ತೊಂದರೆ ಆಯಿತು. ಅದು ಹೇಳಲು ಅಸಾಧ್ಯ. ಇಲ್ಲಿ ಕೆಸರು ನಮ್ಮ ಸರಕು ಮೇಲೆಲ್ಲ ನೀರಿದ್ದು ಎಲ್ಲ ಹಾಳಾಗಿ ಹೋಗಿದೆ ಮತ್ತು ಯಾವುದೋ ಮುಚ್ಚಿಗೆಲ್ಲ ಇದರಿಂದ ಕೂಡ ತುಂಬ ತೊಂದರೆ ಆಗಿದೆ. ಈಗ ಈ ಮಳೆಯಿಂದಾಗಿ ಜನರಿಗೆ ಇನ್ನು ಮುಂದೆ ಮಳೆಯನ್ನು ಒದ್ದಾಗಿದ್ದರಿಂದ ಏನೋ ಜ್ವರ ಇನ್ನಿತರ ರೋಗಗಳು ಕಾಣಿಸಲು ಬಹುದು. ಇದನ್ನೆಲ್ಲ ಪರಿಗಣಿಸಿ ಜಿಲ್ಲಾಡಳಿತ ಸೂಕ್ತವಾದ ಒಂದು ಕ್ರಮ ತಗೊಂಡು ನಮ್ಮ ಕಷ್ಟಗಳನ್ನು ಸ್ಪಂದಿಸಿದಲ್ಲಿ ಉತ್ತಮ ಅಂತ ಹೇಳಲು ಇಷ್ಟಪಡ್ತೀನಿ. ನಾವು ಕಳೆದ 40 ವರ್ಷಗಳಿಂದ ನಮ್ಮ ಸೆಂಟ್ರಲ್ ಮಾರುಕಟ್ಟೆಯಲ್ಲಿ ತರಕಾರಿ ಮತ್ತು ಹಣ್ಣು ಹಂಪಲು ವ್ಯಾಪಾರವನ್ನು ಮಾಡ್ತಾ ಇದ್ವಿ. ಆದರೆ ಈ ಕೊರೋನಾದಿಂದಾಗಿ ಜಿಲ್ಲಾಡಳಿತ ಹಾಗೂ ನಮ್ಮ ಶಾಸಕರು, ನಮ್ಮ MP ಅವರು ಇವರೆಲ್ಲ ಸೇರಿಸಿ ನಮ್ಮನ್ನು ಇಲ್ಲಿ APMC ಯಾರ್ಡಿಗೆ ನಮ್ಮನ್ನು ಸ್ಥಳಾಂತರಿಸಿದ್ದಾರೆ. ನಮಗೆ ವ್ಯವಸ್ಥೆ ಇಲ್ಲದೆ ಇಲ್ಲಿ ಅವ್ಯವಸ್ಥೆಯಲ್ಲಿ ಇಲ್ಲಿ ಬಂದು ಬಿದ್ದಿದ್ದೇವೆ. ಇಲ್ಲಿ ನಮ್ಮ ಅವ್ಯವಸ್ಥೆಯನ್ನು ಕೇಳುವಂಥ ಒಬ್ಬರು ವ್ಯಕ್ತಿಯೇ ಇಲ್ಲ. ಅದೇ ರೀತಿ ಜಿಲ್ಲಾಡಳಿತ ಕೂಡ ತಿರುಗಿ ನೋಡಲಿಲ್ಲ. ಹಲವಾರು ಆಶ್ವಾಸನೆಗಳನ್ನು ನೀಡಿ ನಮ್ಮನ್ನು ಇಲ್ಲಿ ಕಳಿಸಿದೆ. ನೋಡಿ, ನಮ್ಮ ಇಲ್ಲಿ ಅವ್ಯವಸ್ಥೆಯನ್ನು ನೋಡಿದರೆ ಗೊತ್ತಾಗ್ತದೆ. ನಮಗೂ ಹೆಂಡತಿ ಮಕ್ಕಳಿದ್ದಾರೆ. ಅವರು ನಮ್ಮನ್ನು ನಂಬಿದ್ದಾರೆ. ನಾವು ನಮ್ಮ ಕಷ್ಟವನ್ನು ನಾವು ಯಾರಾದರೂ ಹೇಳಬೇಕಾಗ್ತದೆ. ಈ ಕಷ್ಟವನ್ನು ಜಿಲ್ಲಾಡಳಿತ ಅರಿತುಕೊಳ್ಬೇಕಾಗ್ತದೆ. ದಯವಿಟ್ಟು ಇನ್ನಾದರೂ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಜಿಲ್ಲಾಡಳಿತವು ಆದಷ್ಟು ಬೇಗ ನಮಗೊಂದು ಸುವ್ಯವಸ್ಥೆಯಾದ ಮಾರ್ಕೆಟನ್ನು ಮಂಗಳೂರಿನ ಹತ್ರ ನಮಗೆ ಕೊಡಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ನಮ್ಮ ಸಾವಿರಾರು ನೋಡಿ, ಇಲ್ಲಿ ಒಂದು 400 ವ್ಯಾಪಾರಸ್ಥರಿದ್ದಾರೆ. ಇಲ್ಲಿ ಬಂದಿರೋದು ಖಾಲಿ 100 ಚಿಲ್ಲರೆ ವ್ಯಾಪಾರಸ್ಥರು ಬಂದಿದ್ದಾರೆ. ನಿನ್ನೆ ಯಾರೋ ಒಬ್ಬ ಹೇಳಿದ್ದಾರೆ, ನಮಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಜನವೇ ಅಲ್ಲ ಆತ ಹೇಳಿದಾನೆಂದರೆ ನಮಗೆ ಇಲ್ಲಿ ಸುವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಂತ ಯಾವುದೋ ಒಂದು ಚಾನಲಲ್ಲಿ ಹೇಳಿದ್ದಾನೆ.
ಬಟ್ ಅವ ನಮಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಜನನೇ ಅಲ್ಲ. ಆದ್ದರಿಂದ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಒಂದು 4-5 ಸಾವಿರ ಕೂಲಿ ಕಾರ್ಮಿಕರಿದ್ದಾರೆ, ಯಾರು ಬಂದಿಲ್ಲ ಇಲ್ಲಿಗೆ. ಅಂದರೆ ಬರುವಂಥ ವ್ಯವಸ್ಥೆ ಕೂಡ ಸರಿಕಟ್ಟದ ವ್ಯವಸ್ಥೆ ಇಲ್ಲ. ಆದ್ದರಿಂದ ಅವರ ಕುಟುಂಬ ಕೂಡ ಬೀದಿ ಪಾಲಾಗ್ತಾ ಇದೆ. ದಯವಿಟ್ಟು ಇದನ್ನು ಅರಿತುಕೊಂಡು ಜಿಲ್ಲಾಡಳಿತ ಹಾಗೂ ನಮ್ಮ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇದನ್ನು ಅರಿತುಕೊಂಡು ನಮಗೆ ಸುವ್ಯವಸ್ಥೆಯಾದ ಮಾರ್ಕೆಟನ್ನು ಕಲ್ಪಿಸಬೇಕಾಗಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ. ಎಂಗೆ ಕುಳಿತಕ್ಕಲು ಮೂರು ಬರ್ತದೆ ಒಂಜಿಗೆ ಮುಟ್ಟಾಂಡು 1,000 ರೂಪಾಯಿ ಎಂಗೆ ಬೆಂತಿದ್ದು ದಿನಕ್ಕೆ 100 ರೂಪಾಯಿ ಬೆಂಪ. ಆ 100 ರೂಪಾಯಿ போனாಗ ಪೆಟ್ರೋಲ್ ಕಸ ಹಾಕೊಂಡು ದಾಲ್ ಇಲ್ಲೇ ಕೊಡ ದಾಲಿದ್ದು ಇಲ್ಲಡಿ ಜೋಕಲು ಪಡೆದು ಇನ್ನೇನು ಕೆತ್ತಿದ್ದೇನೆ ಗುಂತೊಂದುಲ್ಲರಿ ಇಂಚಿನ ಎಂಗೆ ಪರಿಸ್ಥಿತಿ ಬರ್ತೀನಿ. ದಾದಾ ಇತ್ತು ಜ್ವರ ಬರ್ತೀನಿ ಕೇನರಿಗೆ ಕೆತ್ತಿದ್ದು ಮುಳ್ಳ ಫುಲ್ಲು ನಂಗೆ ಕೇನರಿಗೆ ಕೆತ್ತಿದ್ದು ಅಂಚಿನಲ್ಲಿ ಸ್ಟಾರ್ತೀನಿ. ಈ ವರ್ಷ ಬರ್ತೀನಿ ಎಂಗೆ 1 ರೂಪಾಯಿ ಬೆಲೆ ಹಾಕ್ತಿದ್ದು ಇನ್ನು ಕಾಂಡ ಬೈದ 1 ರೂಪಾಯಿ ಎಂಗೆ ಬೆಲೆ ಅಂತಿದ್ದು ಅಲ್ಪ ಹಣ್ಣು 1,500 ರೂಪಾಯಿ ಎಂಗೆ ಬೆಲೆ ಅಂದಿರಲ್ಲ. ಮೂಲ ದಾಲ್ ಎಂಗೆ ಆತ ಕಷ್ಟವಿಲ್ಲ ಮೂಲ ಏನ ಮಾಡ್ಬಿಡಿ ಎಂಗೆ ದೇವ್ರ ಮಾಡ್ಬಿಡಿ ಈಗ ಒಂದು ದಾಳನ್ನು ವ್ಯವಸ್ಥೆ ಮಾಡ್ಬಿಡಿ ಎಂಗೆ ರಿಕ್ವೆಸ್ಟ್ ಮಾಡ್ಬೇಕು ನಿಖಿಲ್ ದಾಳ ವ್ಯವಸ್ಥೆ ಮಾಡ್ಬಿಡಿ ಎಂಗೆ ನೀರಿನ ಎತ್ತು ಕೂಲಿ ಎಣ್ಣೆ ಎತ್ತು 2-3 ಕೂಲಿ ತಗೊಳ್ಳಿ 4,000 ಮಟ್ಟ ಅಕ್ಕಲು ಪೂರ ಇಲ್ಲಡಿ ಫುಲ್ ಅಂದುಲ್ಲ ರೀ. ಅಕ್ಕಲು ಕೇನರಿ ಕೆತ್ತಿದ್ದು ಅಕ್ಕಲು ಫೋನ್ ಬಂದು ಕೇನಂದುಲ್ಲ ರೀ ಮಾಡಿದ್ದು ಸರಿಯಾಣ ಯಾವ ಮಾಡಿ ಸರಿ ಆಗ್ಬೋದು ದೇವರು ಇಲ್ಲರುತ್ತೆ ಎಂಗೆ ದೇವರು ಒಂದು ಒಲ್ಲ ಸಾಕು ತೋಚ್ಬೋರಲ್ಲಿ ಅಕ್ಕಲು ಬಡಿ ಜೋಕಲು ಬುಲ್ ತಂದಿಲ್ಲ ರೀ. ಇತ್ತೆ ಫಾಸ್ಟ್ ಟೈಮು ಒಂದು ತಿನ್ನೇ ಸಾಕು ಕೆತ್ತಿದ್ದು ಒಂದು ಹರಿದು ಕೊನೆಯರೆ ಕೆತ್ತಿದ್ದು ಒಂದು ಪೈನಾಪಲ್ ಕೊನೆಯರೆ ಕೆತ್ತಿದ್ದು ಅಂಚನೆ ಸಿಗಿಸಿ ಆಗ್ತೀನಿ. ಎಸ್, ಗಮನಿಸಿದ್ವಿ. ಇದು ಮಂಗಳೂರಿನ APMC ಯಾರ್ಡ್ನಲ್ಲಿ ಈಗ ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇರುವಂತಹ ವ್ಯಾಪಾರಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿರುವಂಥದ್ದು V4 ನ್ಯೂಸ್ ಜೊತೆಗೆ. ಇಲ್ಲಿ ಕಷ್ಟವಾಗ್ತಾ ಇದೆ ನಮಗೆ, ಅಲ್ಲಿ ಮುಖ್ಯವಾಗಿ ಕಾರ್ಮಿಕರು ಬೇಕಾಗುತ್ತೆ, ಹಮಾಲಿ ಕಾರ್ಮಿಕರು ಬೇಕಾಗುತ್ತೆ, ಅವರು ಬರ್ತಾ ಇಲ್ಲ, ಇಲ್ಲಿ ಸಮರ್ಪಕವಾದ ವ್ಯವಸ್ಥೆಗಳಿಲ್ಲ. ನೋಡ್ತಾ ಇದ್ದೀರಿ ಇವತ್ತು ಮಳೆಯಲ್ಲಿ ಯಾವ ರೀತಿ ಅವ್ಯವಸ್ಥೆಗಳು ಇಲ್ಲಿ ಎದುರಾಗಿದೆ ಅನ್ನುವಂಥದ್ದನ್ನು. ಸೊ ಇತ್ಯಾದಿ ಬೇಸರವನ್ನು ಇಲ್ಲಿ ತೋಡ್ಕೊಂಡಿದ್ದಾರೆ. ನಮಗೆ ಆದಷ್ಟು ಬೇಗ ಇಲ್ಲಿಂದ ನಮ್ಮನ್ನು ಶಿಫ್ಟ್ ಮಾಡುವಂಥ ಕೆಲಸಗಳಾಗಬೇಕು, ನಮಗೆ ಪರ್ಯಾಯವಾದ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಿಕೊಡಬೇಕು ಎನ್ನುವಂಥ ಆಗ್ರಹವನ್ನು ಇಲ್ಲಿ ಮಾಡಿರುವಂಥದ್ದು. ಇವತ್ತು ಬೆಳಿಗ್ಗೆಯಿಂದ ನಮ್ಮ ಮಂಗಳೂರು ನಗರದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುವುದನ್ನು ತಾವು ನೋಡಿದಿರಿ. ಮಳೆ ಆರಂಭವಾಗಿದ್ದಾಗಿನಿಂದ ನಮ್ಮ ಮಂಗಳೂರಿನ APMC ಮಾರುಕಟ್ಟೆಯಲ್ಲಿ ಸಗಟು ವ್ಯಾಪಾರವನ್ನು ಮಾಡುವಂಥ ವ್ಯಾಪಾರಸ್ಥರು ಹಲವಾರು ಮಂದಿ ನನಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿದರು. ಅದರಲ್ಲಿ ಕೆಲವು ಮಹಿಳೆಯರು, ಕೆಲವು ವ್ಯಾಪಾರಸ್ಥರು ಕಣ್ಣೀರಿಟ್ಟು ನನ್ನಲ್ಲಿ ಮಾತನಾಡಿದರು. ಅಲ್ಲಿಯ ಪರಿಸ್ಥಿತಿಯನ್ನು ನಾವೀಗ ನೋಡಿದಾಗ ಆ ಪರಿಸ್ಥಿತಿ ಯಾರಿಗೂ ಕೂಡ ಬೇಡ. ಆ ಧಾರಾಕಾರವಾಗಿ ಸುರಿಯುವಂಥ ಮಳೆಯಲ್ಲಿ ಸಂಪೂರ್ಣವಾಗಿ ಇದ್ದ ಅವರ ಸಾಮಗ್ರಿಗಳು ಮನೆಯಲ್ಲಿ ತೊಯ್ದು ನೆನೆದು, ಮತ್ತು ಆ ಜನರಿಗೂ ಕೂಡ ನಿಲ್ಲಕ್ಕೆ ಯಾವುದೇ ಶೆಲ್ಟರ್ ಇಲ್ಲದೆ ಸಂಪೂರ್ಣವಾಗಿ ಮಳೆಯಲ್ಲಿ ಅವರು ನೆನೆದು ಹೋಗಿದ್ದಾರೆ. ಯಾರಿಗೂ ಬೇಡ ಅಂತ ಕಷ್ಟ. ಈ ಪರಿಸ್ಥಿತಿಯನ್ನು ನಾನು ನೋಡಿದಾಗ ಇದಕ್ಕೆ ಕಾರಣಕರ್ತರಾಗಿರುವಂಥ ಇವತ್ತು ಬೆಳಿಗ್ಗೆಯಿಂದ ನಮ್ಮ ಮಂಗಳೂರು ನಗರದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುವುದನ್ನು ತಾವು ನೋಡಿದಿರಿ. ಮಳೆ ಆರಂಭವಾಗಿದ್ದಾಗಿನಿಂದ ನಮ್ಮ ಮಂಗಳೂರಿನ APMC ಮಾರುಕಟ್ಟೆಯಲ್ಲಿ ಸಗಟು ವ್ಯಾಪಾರವನ್ನು ಮಾಡುವಂಥ ವ್ಯಾಪಾರಸ್ಥರು ಹಲವಾರು ಮಂದಿ ನನಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿದರು. ಅದರಲ್ಲಿ ಕೆಲವು ಮಹಿಳೆಯರು, ಕೆಲವು ವ್ಯಾಪಾರಸ್ಥರು ಕಣ್ಣೀರಿಟ್ಟು ನನ್ನಲ್ಲಿ ಮಾತನಾಡಿದರು. ಅಲ್ಲಿಯ ಪರಿಸ್ಥಿತಿಯನ್ನು ನಾವೀಗ ನೋಡಿದಾಗ ಆ ಪರಿಸ್ಥಿತಿ ಯಾರಿಗೂ ಕೂಡ ಬೇಡ. ಆ ಧಾರಾಕಾರವಾಗಿ ಸುರಿಯುವಂಥ ಮಳೆಯಲ್ಲಿ ಸಂಪೂರ್ಣವಾಗಿ ಇದ್ದ ಅವರ ಸಾಮಗ್ರಿಗಳು ಮನೆಯಲ್ಲಿ ತೊಯ್ದು ನೆನೆದು, ಮತ್ತು ಆ ಜನರಿಗೂ ಕೂಡ ನಿಲ್ಲಕ್ಕೆ ಯಾವುದೇ ಶೆಲ್ಟರ್ ಇಲ್ಲದೆ ಸಂಪೂರ್ಣವಾಗಿ ಮಳೆಯಲ್ಲಿ ಅವರು ನೆನೆದು ಹೋಗಿದ್ದಾರೆ. ಯಾರಿಗೂ ಬೇಡ ಅಂತ ಕಷ್ಟ. ಈ ಪರಿಸ್ಥಿತಿಯನ್ನು ನಾನು ನೋಡಿದಾಗ ಇದಕ್ಕೆ ಕಾರಣಕರ್ತರಾಗಿರುವಂಥ ಇವತ್ತು ಬೆಳಿಗ್ಗೆ
ಎಸ್, ಇದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಶಾಸಕ JR ಲೋಬೋ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಅಲ್ಲಿ ವ್ಯಾಪಾರಿಗಳು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಅವರಿಗೆ ಪರ್ಯಾಯವಾದ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವಂತಹ ಕೆಲಸಗಳು ಆಗಬೇಕು ಅನ್ನುವಂಥದ್ದು. ಎಸ್, ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ, ತಂದು ರಾಶಿ ಹಾಕಿರುವಂತಹ ತರಕಾರಿಗಳೆಲ್ಲವೂ ಕೂಡ ಹೇಗೆ ಮಳೆಯಲ್ಲಿ ತೊಯ್ದು ಹೋಗ್ತಾ ಇದೆ ಅನ್ನುವಂಥದ್ದು. ಅಲ್ಲಿ ಒಂದು ಕಡೆಯಿಂದ ನಿಂತುಕೊಂಡು ವ್ಯಾಪಾರ ಮಾಡೋದಕ್ಕಾಗ್ತಾ ಇಲ್ಲ, ಕೆಸರುಮಯವಾಗಿರುವಂತಹ ವಾತಾವರಣ, ಒಟ್ಟಾರೆಯಾಗಿ ಬಹಳ ಸಂಕಷ್ಟದ ವಾತಾವರಣದಲ್ಲಿ ಅಲ್ಲಿ ವ್ಯಾಪಾರಸ್ಥರು ವಹಿವಾಟನ್ನು ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಉದ್ಭವವಾಗಿದೆ. ಎಸ್, ಈಗ ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ವ್ಯಾಪಾರಸ್ಥರಾಗಿರುವಂತಹ ಮೊಹಮ್ಮದ್ ರಫೀಕ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಎಸ್, ಅಂದ್ರೆ ಮುಖ್ಯವಾಗಿ ಸಮಸ್ಯೆಗಳಾಗಿದೆ. ಇವತ್ತು ಏಕಾಏಕಿ ಮಳೆ ಸುರಿದಂತ ಸಂದರ್ಭದಲ್ಲಿ ಅನೇಕ ರೀತಿಯ ಅಧ್ವಾನಗಳಾಗಿರುವಂತದನ್ನ ನೋಡಿದ್ದೇವೆ. ಸೊ ಏನ್ ಹೇಳ್ತೀರಿ, ಏನಾಗಿದೆ ಈಗ ಅಲ್ಲಿ ತಾವು ಗಮನಿಸಿದ ಹಾಗೆ ಅಂತ? ಸರ್ ನೋಡಿ ಸರ್, ನಮ್ಗೆ ಅಂದ್ರೆ ಕೊರೋನಾ ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತ ನಮ್ಮನ್ನು ಏಕಾಏಕಿಯಾಗಿ ನಮ್ಮನ್ನ APMC ಯಾರ್ಡಿಗೆ ನಮ್ಮನ್ನ ಸ್ಥಳಾಂತರಿಸಲಾಗಿದೆ ಸರ್. ಆದ್ರಿಂದ ನಾವು ಮೊದ್ಲೇ ಹೇಳಿದ್ದೇವೆ, ನಮ್ಗೆ ಅಲ್ಲಿ ಸಾಧ್ಯ ಇಲ್ಲ, ಕೊರೋನಾಕ್ಕಾಗಿ ಹೋಗಿ ಅಂತ ಅವ್ರು ನಮ್ಗೆ ಮನವಿ ಮಾಡಿದಕ್ಕೋಸ್ಕರ ನಾವು ನಮ್ಮ ಜೀವನ ಹಂಗು ತೊರೆದು ನಾವು ಅಲ್ಲಿ ಹೋಗ್ಬಿಟ್ಟಿದೀವಿ. ಅಲ್ಲಿ ನೋಡುವಾಗ್ಲೂ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೈಂಟೈನ್ ಮಾಡಕ್ ಆಗಲ್ಲ. ಅಲ್ಲಿ ಇಲ್ಲಿಗಿಂತ ಜಾಸ್ತಿಯಾಗಿ ಜನ ಸೇರ್ತಾ ಇತ್ತು ಮೊದ್ಲಿಗೆ. ಇವಾಗ ನೋಡಿ ಸರ್, ಅಲ್ಲಿ ಹೋದ ನಂತರ ನಮ್ಗೆ ಈ ರಾಸಾಯನಿಕದಿಂದಾಗಿ ಅಲ್ಲಿ ನೋಡಿ ನಮ್ದು ಇಂಡಸ್ಟ್ರಿಯಲ್ ಏರಿಯಾ, ಆ ಇಂಡಸ್ಟ್ರಿಯಲ್ ಏರಿಯಾದು ಆ ಕೆಮಿಕಲ್ ಪವರ್ ಇಂದಾಗಿ ನಮ್ಮ ಎಲ್ಲ ಐಟಮ್ಗಳು ಹಾಳಾಗ್ತಾ ಉಂಟು. ನಮ್ ತರ ಪದಾರ್ಥಗಳು ಯಾವ್ದು, ನಮ್ ತರಕಾರಿ ಇರ್ಲಿ ಮತ್ತೆ ಹಣ್ಣು ಹಂಪಲು ಇರ್ಲಿ, ಎಲ್ಲರೂ ಒಂದು ದಿವಸ ಉಳಿಯಲ್ಲ ಸರ್. ನಾವು ತುಂಬಾ ನಷ್ಟ ಅನುಭವಿಸಿದ್ದೇವೆ. ನಮ್ಮ ಕಷ್ಟ ಕೇಳೋರಿಲ್ಲ. ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಶಾಸಕರಾಗ್ಲಿ, ನಮ್ಮ MP ಆಗ್ಲಿ, ನಮ್ಮ ಜಿಲ್ಲಾಡಳಿತ ಆಗ್ಲಿ, ಎಲ್ರು ಆಶ್ವಾಸನೆ ಮಾತ್ರ ಕೊಟ್ಟಿದ್ದಾರೆ. ಅದು ತಿರುಗಿ ಕೂಡ ನೋಡ್ಲಿಲ್ಲ. ನಮ್ಮ ಅವಸ್ಥೆ ಅಂದ್ರೆ ನಮ್ಮ ನಾಯಿ ಪಾಡಾಗಿದೆ, ನಮ್ಮ ಬದುಕು ನಾಯಿ ಪಾಡಾಗಿದೆ. ಅಂದ್ರೆ ನೋಡಿ, ನಮ್ಮಲ್ಲಿ ಸಾಧಾರಣ ಒಂದು 4-5 ಸಾವಿರ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. 400-450 ಮಂದಿ ವ್ಯಾಪಾರಸ್ಥರು ನಾವು ವ್ಯಾಪಾರ ಮಾಡ್ತಾ ಇದ್ವಿ. ನಮ್ಮ ಬದುಕು ನಾಯಿ ಪಾಡಾಗಿ ಹೋಗಿದೆ. ನಾವು ಯಾವ ರೀತಿ, ನಮ್ಗೆ ಹೇಳಲಿಕ್ಕೆ ಬಾಯಿ ಬರ್ತಾ ಇಲ್ಲ, ಯಾವ ರೀತಿ ಹೇಳ್ಬೇಕು ಅಂತ. ನಮ್ಗೆ ದುಃಖ ತಡಿಲಿಕ್ಕೆ ಆಗ್ತಾ ಇಲ್ಲ, ಆ ರೀತಿ ಆಗ್ತಾ ಇದೆ. ನೀವು ನೋಡಿದ್ರಿ ಸರ್, ನೀವು ಇವತ್ತು ಬಂದಿದ್ರಿ, ನೀವು ವಿಡಿಯೋ ಕವರೇಜ್ ಮಾಡಿದ್ರಿ, ನಾವು ಯಾವ ರೀತಿ ವ್ಯಾಪಾರ ಮಾಡ್ಬೇಕು. ಆ ಮಳೆಯಲ್ಲಿ ನೆಂದು ನಮಗೂ ಹೆಂಡತಿ ಮಕ್ಳಿದ್ದಾರೆ, ಅವರಂಗೆ ನಮ್ಮ ಶಾಸಕರು, ನಮ್ಮ MP ಅವರಂಗೆ ನಮಗೂ ಹೆಂಡತಿ ಮಕ್ಳಿದ್ದಾರೆ. ನಾವು ಮೇಲಿಂದ ಬರಲಿಲ್ಲ ಸ್ವಾಮಿ. ನಾವು ಒಂದು ತಾಯಿ ಹೊಟ್ಟೆಯಲ್ಲೇ ನಾವು ಹುಟ್ಟಿದ್ದೇವೆ. ನಮ್ಗೆ ನಮ್ಮ ಕಷ್ಟ ಕೇಳೋರಿಲ್ಲ. ಯಾರ ಹತ್ರ ನಾವು ನಮ್ಮ ಕಷ್ಟ ಹೇಳಿ? ನಾವು ನಮ್ಮ ಹೊಟ್ಟೆಪಾಡಿಗಾಗಿ ಬರ್ತಾ ಇದ್ದೀವಿ. ಕಾರಣ ನಾವು ವ್ಯಾಪಾರಸ್ಥರಲ್ಲ. ಇವರು ನಮ್ಮ ಕೂಲಿ ಕಾರ್ಮಿಕರ ವ್ಯವಸ್ಥೆ ನೋಡಿದ್ರೆ ಪಾಪ ಅವರಿಗೆ 100-200 ರೂಪಾಯಿ ದುಡಿಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಹಲವಾರು ಮಂದಿ ಮನೆಯಲ್ಲಿ ಬಾಕಿ ಆಗಿದ್ದಾರೆ. ಪಾಪ ಅವ್ರು ಕೇಳ್ತಾ ಇದಾರೆ, ನಾವು ಏನ್ ಮಾಡ್ಲಿ ಅಂತ. ನನ್ನ ಅಂಗಡಿಯಲ್ಲಿ 10 ಮಂದಿ ಎಲ್ಲಿದ್ರು, ನಾವು 2-3 ಮಾತ್ರ ಕರ್ತಂದು ಇದ್ದೀವಿ. ಬಾಕಿ ಇದ್ದವರು ಮನೇಲಿ ಇದ್ದಾರೆ, ಅವರ ಕೇಳುವ ಗತಿ ಇಲ್ಲ. ನಾವಾದ್ರೂ ಏನ್ ಮಾಡ್ತೀವಿ ಹೇಳಿ? ಯಾವ ರೀತಿ ವ್ಯಾಪಾರ ಮಾಡ್ಬೇಕು ಹೇಳಿ ಸರ್? ನಮ್ಮ ಕಷ್ಟ ನೋಡಿ, ನಿಮ್ಮಂತವರಿಂದ, ನಿಮ್ಮ ಮಾಧ್ಯಮದವರ ಮುಖಾಂತರ ಆದ್ರೂ ಅವರ ಮನವನ್ನ ಮುಟ್ಟಿಸ್ಬೇಕಾಗ್ತದೆ. ಅವರಿಗೆ ಗೊತ್ತಾಗ್ತದ ಅಲ್ವಾ? ಗೊತ್ತಿದ್ದು ಕಣ್ಮುಚ್ಚಿ ಕೂತ್ಕೊಂಡಿದಾರ, ಏನು ಗೊತ್ತಾಗ್ತಿಲ್ಲ. ಇದಕ್ಕೆ ಒಂದು ಪ್ರಕಾರವಾಗಿ ಏನಾದ್ರೂ ವ್ಯವಸ್ಥೆ ಮಾಡಿ ಕೊಟ್ಟಿರೋದು ಪರವಾಗಿರ್ಲಿಲ್ಲ. ಅಲ್ಲಿ ರಾಸಾಯನಿಕ ವಸ್ತುವಿಂದಾಗಿ ನಮ್ಮ ಒಂದು ದಿವಸಕ್ಕೆ ಒಳ್ಳೇದಿಲ್ಲ ಸರ್. ನಮ್ಮ ಕಷ್ಟವನ್ನು ಯಾರತ್ರ ಹೇಳ್ಕೊಳ್ಳಿ? ಯಾರು ತಂದು ಕೊಡ್ತಾರೆ ಐಟಮ್? ರೈತರ ಐಟಮ್ ಅವರಿಗೆ ಹಣ ಕೊಡ್ಲೇಬೇಕಲ್ವಾ? ಅವ್ರು ಬಿಡ್ತಾರಾ? ಹಲೋ. ಎಸ್, ಖಂಡಿತ ನಿಮ್ಮ ಸಮಸ್ಯೆಗಳನ್ನ ಸಂಬಂಧಪಟ್ಟವರಿಗೆ ಮುಟ್ಟಿಸುವಂತ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು. ದೊಡ್ಡ ಉಪಕಾರ ನಿಮಗೆ. ಸಾಷ್ಟಾಂಗ ನಮಸ್ಕಾರವನ್ನು ಹೇಳ್ತೀವಿ ಸ್ವಾಮಿ. ನಮ್ಮ ಧ್ವನಿಯಾಗಿ ನೀವು ಧ್ವನಿ ಎತ್ತಬೇಕು ಸ್ವಾಮಿ. ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಖಂಡಿತ ಆಗಿರುವಂತಹ ಸಮಸ್ಯೆಗಳನ್ನ ಸಂಬಂಧಪಟ್ಟವರಿಗೆ ಮುಟ್ಟಿಸುವಂತ ಪ್ರಯತ್ನಗಳನ್ನ ಖಂಡಿತವಾಗಿ ಮಾಡ್ತೀವಿ. ಎಸ್, ಇನ್ನು ಏನೋ ಬೆಳಗಿನಿಂದ ಸಮಸ್ಯೆ ಉದ್ಭವ ಆಗಿದೆ, ಇವರಿಗೆ ಯಾರಾದ್ರೂ ಬಂದಿದ್ದಾರಾ, ನೋಡ್ಕೊಂಡು ಹೋಗಿದ್ದಾರ ಅಧಿಕಾರಿಗಳ? ಯಾರು ಇಲ್ಲ ಸ್ವಾಮಿ, ಯಾರು ಇಲ್ಲ. ನಿಮ್ಮ ಪ್ರತಿನಿಧಿ ಬಂದಿದ್ದಾರೆ ಹೊರತು ಬೇರೆ ಯಾರು ನಮ್ಮ ಕಷ್ಟವನ್ನು ಕೇಳ್ಕೊಂಡು ಯಾರು ಬಂದಿಲ್ಲ. ಅದರ ವ್ಯವಸ್ಥೆಯನ್ನು ಯಾರಾದ್ರೂ ಮಾಡ್ಲಿ ಅಂತ. ಒಳಗೆ ಹೋಗ್ಲಿಕ್ಕೂ ಗೊತ್ತಿಲ್ಲ ಸರ್. ನಾವು ಏನ್ ಮಾಡ್ಲಿ? ನಮ್ಮ ನಷ್ಟ ಯಾರು ಪರಿಹಾರ ಕೊಡ್ತಾರೆ ಹೇಳಿ?
ಅಲ್ಲಿ ಒಳಗಡೆ ಹೋದ್ರೆ ನಮ್ಮ ಐಟಮ್ ಹಾಳಾಗ್ತಾ ಉಂಟು. ಅದನ್ನ ನಾವು ಜಿಲ್ಲಾಡಳಿತಕ್ಕೆ ತಿಳಿಸಿದ್ದೇವೆ, ನಮ್ಮ MLA MP ಗೆ ತಿಳಿಸಿದ್ದೇವೆ. ಅಲ್ಲಿ ನೋಡಿ ಅದನ್ನು ಬಿಟ್ಟು ನಮ್ಮ ನಾಗದೋಷ ಇದೆ, ನಾಗದ್ದು ಇದ್ರದ್ದು ಹಾವಿನ ಇದು ಉಪದ್ರ ಇದೆ. ಅದನ್ನ ಯಾರು ನೋಡಿ ಸರ್, ಇಲ್ಲಿ ಸೆಂಟ್ರಲ್ ಮಾರ್ಕೆಟ್ ಆದ್ರೆ ರಾತ್ರಿ ಹೊತ್ತು ಬಂದು ನಮ್ಮ ಅಂಗಡಿಯಲ್ಲಿ ಎಲ್ಲ ಕೂಡ್ಕೊಳ್ತಾ ಇದ್ರು ಕೂಲಿಯವರು. ಇಲ್ಲಿ ಕೂಲಿಯವರು ಈ 3 ಗಂಟೆ ಹೊತ್ತಿಗೆ ಯಾರಾದ್ರೂ ಬರ್ತಾರೆ ಸರ್? ಯಾರಾದ್ರೂ ಬರ್ತಾರೆ? ಯಾರಾದ್ರೂ ಕೂತ್ಕೊಳ್ಳಿಕ್ಕೆ ಹೇಳ್ತಾರ? ಎಲ್ಲಿ ಹಾವು ಎಲ್ಲಿ ಇರ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಅಲ್ಲಿ ಯಾರ್ದಾದ್ರೂ ಜೀವ ಹೋದ್ರೆ ಯಾರು ಸರ್ ಜವಾಬ್ದಾರಿ? ಅವರ ಹೆಂಡತಿ ಮಕ್ಳಿಗೆ ನಾವೇನು ಹೇಳಿ ಸರ್? ಅವ್ರು ಬಂದು ಕೂತ್ಕೊಳ್ತಾರೆ ಹೇಳುವ. ಹಾವು ಏನಾದ್ರೂ ಕಚ್ಚಿ ಅವರ ಜೀವಕ್ಕೆ ಏನಾದ್ರೂ ಅಪಾಯ ಆದ್ರೆ ಅವರ ಹೆಂಡತಿ ಮಕ್ಳ ಗತಿ ಏನು ಹೇಳಿ ಸರ್? ಯಾರು ಇವ್ರೇನಾದ್ರೂ ಜವಾಬ್ದಾರಿ ಉಟ್ಕೊಳ್ತಾರ? ನಮ್ಮ ಜನಪ್ರತಿನಿಧಿ ನಮ್ಮ ಜನಪ್ರತಿನಿಧಿ ಇವರು ನಮ್ಮ ಕಷ್ಟಗಳನ್ನ ಕೇಳ್ಕೊಳ್ಬೇಕು. ಇವರ ಕಷ್ಟ ಮಾತ್ರ ಅಲ್ಲ, ನಮಗೂ ಕಷ್ಟ ಇಲ್ವಾ ಸರ್? ಇವರಾದ್ರೂ ನಮ್ಗೆ ಧ್ವನಿ ಆಗ್ಬೇಡ್ವಾ? ಅದನ್ನು ಬಿಟ್ಟು ಇವರು ಏಕಾಏಕಿ ಇವರು ಹೇಳಿದ್ದೆ ಮಾತು, ಇವರು ಹೇಳಿದ್ದೆ ನಮ್ಮ ಕಷ್ಟವನ್ನು ಇವರು ಕೇಳೋದಿಲ್ಲ. ದಯವಿಟ್ಟು ನಮ್ಗೆ ಧ್ವನಿಯಾಗಿ ನೀವು ನಮ್ಮ ಕಷ್ಟಗಳನ್ನ ನೀವು ಹೇಳ್ಬೇಕು ಸರ್. ಖಂಡಿತ. ಅಂದ್ರೆ ಈಗ ತಾವು ಗಮನಿಸಿದ ಹಾಗೆ ಇದಕ್ಕೆ ಏನು ವ್ಯವಸ್ಥೆಗಳು ಮಾಡಿದ್ರೆ ಈ ರೀತಿ ಅವ್ಯವಸ್ಥೆಗಳೆಲ್ಲ ಸರಿಯಾಗಬಹುದು, ಏನು ಆಗಬೇಕು ಅನ್ನುವಂಥದ್ದು ತಮ್ಮ ನಿರೀಕ್ಷೆಗಳಿಗೆ ಇಲ್ಲಿ? ನನ್ನ ಪ್ರಕಾರ ಎಲ್ಲಿಯಾದ್ರೂ ನಮ್ಗೆ ಒಂದು ವರ್ಷ ಆದ್ರೂ ನಮ್ಗೆ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ರೆ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಅಲ್ಲ, ಒಂದು ವರ್ಷಕ್ಕೆ ಆದ್ರೂ ಅವ್ರು ಕೊಟ್ರೆ ನಮ್ಗೆ ಏನಾದ್ರೂ ಬೇರೊಂದು ವ್ಯವಸ್ಥೆ ಎಲ್ಲಿಯಾದ್ರೂ ಹತ್ರದಲ್ಲಿ ಮಂಗಳೂರಲ್ಲಿ ಹತ್ರದಲ್ಲಿ ಎಲ್ಲಿಯಾದ್ರೂ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಅದಕ್ಕೆ ಹೋಗ್ಲಿಕ್ಕೆ ರೆಡಿ. ಅವ್ರು ಎಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು ಒಟ್ರಾಸಿ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ಇಲ್ಲಿ ಅಲ್ಲ ಸರ್, ಅದು ಅಲ್ಲಿ ಮಾಡಿಕೊಟ್ರೆ ಅವರು ನಾವು ಮಾಡಿಕೊಡ್ತೇವೆ ಅಂತ ಆಶ್ವಾಸನೆ ಕೊಡ್ತಾರೆ. ಒಳಗಡೆ ಹೋದ್ರೆ ಅಲ್ಲಿ ಇರುವ ಫ್ಯಾಕ್ಟರಿಗಳಿಂದ ಬರುವಂತ ರಾಸಾಯನಿಕದಿಂದಾಗಿ ನಮ್ಮ ಐಟಮ್ಗಳು ಹಾಳಾಗ್ತಾ ಇದೆ. ಅದನ್ನಷ್ಟೇ ಯಾರು ಕೊಡ್ತಾರೆ ಸರ್? ಹೇಳಿ ಸರ್. ಎಸ್, ಖಂಡಿತವಾಗ್ಲೂ ತಮ್ಮ ಸಮಸ್ಯೆಗಳನ್ನ ಸಂಬಂಧಪಟ್ಟಂತಹ ಶಾಸಕರಿರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು ಅವರ ಗಮನಕ್ಕೆ ತರುವಂತಹ ಪ್ರಯತ್ನಗಳನ್ನ ಮಾಡ್ತೇವೆ ಅನ್ನುವಂಥದ್ದು. ಎಸ್, ಥ್ಯಾಂಕ್ ಯು ಮೊಹಮ್ಮದ್ ರಫೀಕ್ ಅವರೇ ನಮ್ಮ ಜೊತೆಗೆ ತಮ್ಮ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟದಕ್ಕಾಗಿ. ಎಸ್, ಇದು ಅಲ್ಲಿನ ವ್ಯಾಪಾರಸ್ಥರ ಪೈಕಿ ಒಬ್ಬರಾಗಿರುವಂತಹ ಮೊಹಮ್ಮದ್ ರಫೀಕ್ ಅವರು ಮಾತನಾಡ್ತಾ ಹೇಳಿರುವಂಥದ್ದು. ಯಾವ ರೀತಿ ಅಲ್ಲಿ ಸಮಸ್ಯೆಗಳು ಇದೆ ಅನ್ನುವಂಥದ್ದನ್ನ ಎಳೆಯಾಗಿ ವಿವರಿಸುವಂತಹ ಕೆಲಸಗಳನ್ನ ಮಾಡಿದ್ದಾರೆ. ಒಂದು ಕಡೆಯಿಂದ ಮೂಲಭೂತ ವ್ಯವಸ್ಥೆಗಳಿಲ್ಲ, ಸರಿಯಾದ ಒಂದು ಆಶ್ರಯವಿಲ್ಲ, ಅದರ ಜೊತೆಗೆ ಅಲ್ಲಿ ಸರೀಸೃಪಗಳ ಕಾಟ ಕೂಡ ಇದೆ. ಹಾವು ವಿಷಜಂತುಗಳು ಆಗಾಗ ಕಾಣಿಸಿಕೊಂಡು ಅಲ್ಲಿ ವ್ಯಾಪಾರಸ್ಥರಲ್ಲಿ ಭಯವನ್ನ ಕೂಡ ಹುಟ್ಟು ಹಾಕ್ತಾ ಇದೆ. ಇನ್ನು ಸೆಂಟ್ರಲ್ ಮಾರ್ಕೆಟ್ನಲ್ಲಿರುವಾಗ ನಮಗೆ ಈ ಒಂದು ತರಕಾರಿ ಮೂಟೆಗಳಿರ್ಬೋದು ಅಥವಾ ಹಣ್ಣು ಹಂಪಲನ್ನ ಹೊತ್ಕೊಂಡು ಹೋಗೋದಿಕ್ಕೆ ಕೆಲಸದವರು ಸಿಗ್ತಾ ಇದ್ರು, ಕಾರ್ಮಿಕರು ಸಿಗ್ತಾ ಇದ್ರು. ಆದರೆ ಇದು ದೂರ ಆಗಿರುವಂತಹ ಕಾರಣ ಅವರು ಬರೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ವಾಹನದ ಒಂದು ಸಂಚಾರ ವ್ಯವಸ್ಥೆ ಕೂಡ ಇಲ್ಲಿ ಇರೋದ್ರಿಂದ, ಸಮಸ್ಯೆ ಇರೋದ್ರಿಂದ ಅವರು ಕೂಡ ಸಮರ್ಪಕವಾಗಿ ಬರೋದಿಕ್ಕೆ ಆಗ್ತಾ ಇಲ್ಲ. ಸೊ ಎಲ್ಲರೂ ಕೂಡ ಸಮಸ್ಯೆಗೆ ತುತ್ತಾಗಿದ್ದೇವೆ. ಎಲ್ಲಾದರೂ ಒಂದು ಪರ್ಯಾಯವಾಗಿ ನಮಗೆ ಬೇರೆ ವ್ಯವಸ್ಥೆಯನ್ನ ಮಾಡಿಕೊಡಬೇಕು. ಆ ಮೂಲಕ ನಾವು ಈ ಒಂದು ವ್ಯಾಪಾರವನ್ನು ಏನು ನಂಬಿ ಕೆಲಸವನ್ನ ಮಾಡ್ತಾ ಇದ್ದೇವೆ, ಜೀವನವನ್ನ ಸಾಗಿಸ್ತಾ ಇದ್ದೇವೆ, ಅದಕ್ಕೆ ಒಂದು ವ್ಯವಸ್ಥೆಗಳು ಆಗಬೇಕು ಅನ್ನುವಂಥದ್ದು ಅವರು ಹೇಳಿರುವಂತಹ ಮಾತುಗಳು.
ಈ ನಡುವೆ ಸ್ಥಳೀಯ ಶಾಸಕರನ್ನ ಸಂಪರ್ಕಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಇನ್ನು ಸಭೆಯಲ್ಲಿರುವ ಬಗ್ಗೆ ಮಾಹಿತಿಗಳು ಲಭಿಸ್ತಾ ಇದೆ. ಆದರೂ ಕೂಡ ನಾವು ನಿರಂತರವಾಗಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಶಾಸಕರನ್ನ ಪ್ರಯತ್ನಿಸುವಂತಹ ನಿಟ್ಟಿನಲ್ಲಿ, ಅವರನ್ನ ಸಂಪರ್ಕಿಸುವಂತಹ ನಿಟ್ಟಿನಲ್ಲಿ, ಅಂದ್ರೆ ಮುಖ್ಯವಾಗಿ ಇದು ಬಹಳ ದೊಡ್ಡ ಸಮಸ್ಯೆಯಾಗಿ ಈಗ ಪರಿಣಮಿಸ್ತಾ ಇದೆ ಅನ್ನುವಂತಹ ವಿಚಾರವನ್ನು ನಾವು ಗಮನಿಸಬಹುದು. ಅಂದ್ರೆ ಲಾಕ್ಡೌನ್ ನಿರಂತರವಾಗಿ ವಿಸ್ತರಣೆ ಆಗ್ತಾ ಇದೆ. ಅಂದ್ರೆ ಆರಂಭದಲ್ಲಿ ಪ್ರಥಮ ಹಂತದ ಲಾಕ್ಡೌನ್ ಘೋಷಣೆಯಾದಂತಹ ಸಂದರ್ಭದಲ್ಲಿ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ನ ವ್ಯಾಪಾರ ವಹಿವಾಟುಗಳೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ APMC ಯಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು. ಆರಂಭದಲ್ಲಿ ಅಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡೋದಕ್ಕೆ ಅಲ್ಲಿನ ಹೋಲ್ಸೇಲ್ ವ್ಯಾಪಾರಸ್ಥರು ನಿರಾಕರಣೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಕಡ್ಡಾಯವಾಗಿ ಇಲ್ಲೇ ವ್ಯಾಪಾರ ವಹಿವಾಟುಗಳು ನಡೀಬೇಕು, ಬೇರೆಲ್ಲಾದರೂ ವ್ಯಾಪಾರ ವಹಿವಾಟುಗಳನ್ನು ಮಾಡಿದರೆ ನೇರವಾಗಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು. ಆ ಬಳಿಕ ಒಂದು ಹಂತಕ್ಕೆ ನಿಧಾನವಾಗಿ ಇಲ್ಲಿ ವ್ಯಾಪಾರ ವಹಿವಾಟುಗಳು ಆರಂಭಗೊಂಡಿದ್ವು. ಅಂದರೆ ಎಲ್ಲ ಚಿಲ್ಲರೆ ವ್ಯಾಪಾರಸ್ಥರು ಇಲ್ಲಿಗೆ ಬಂದು ಖರೀದಿ ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇದ್ವು. ಇನ್ನೇನು ಒಂದು ಹಂತಕ್ಕೆ ಬಂತು ಎನ್ನುವಂತಹ ಹಂತದಲ್ಲಿ ಇದೀಗ ಮತ್ತೊಂದು ಸಮಸ್ಯೆ ಉದ್ಭವ ಆಗಿರುವಂಥದ್ದು. ಮಳೆ ಸುರಿದಿದೆ, ಇದರಿಂದಾಗಿ ಸಮಸ್ಯೆಗಳು ಈಗ ಉದ್ಭವ ಆಗಿರುವಂಥದ್ದು. ಈಗ ಮಾತನಾಡೋದಿಕ್ಕೆ ಮತ್ತೊಬ್ಬ ವ್ಯಾಪಾರಸ್ಥರು ರಮ್ಲಾನ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಎಸ್, ಸಮಸ್ಯೆಗಳಾಗಿದೆ APMC ಯಾರ್ಡ್ಗೆ ಸಂಬಂಧಪಟ್ಟ ಹಾಗೆ. ಎಸ್, ತಾವು ಏನು ವ್ಯಾಪಾರವನ್ನ ಮಾಡ್ತಾ ಇದ್ರಿ ಸರ್? ತಮಗೆ ಏನಾಗಿದೆ ಈಗ ಸಮಸ್ಯೆ ಅಂತ? ನಾವು ತರಕಾರಿ ವ್ಯಾಪಾರಸ್ಥರು. ಓಕೆ. WR ಅಂತ ಹೇಳಿ. ಇಲ್ಲಿಂದ ಹೋಲ್ಸೇಲ್ ತರಕಾರಿ ವ್ಯಾಪಾರಸ್ಥರು ನಾವು. ಆಗ ಈಗ ಅಲ್ಲಿ ಹೋಗಿ ರಿಟೇಲ್ ವ್ಯಾಪಾರಸ್ಥರಾಗಿದ್ದೀವಿ ನಾವು. ಒಂದು ಇವತ್ತು ಮಳೆ ಬಂದು ಎಷ್ಟೋ ಲಕ್ಷ ರೂಪಾಯಿ ನಮ್ಗೆ ಇವತ್ತು ಲಾಸ್ ಆಗಿದೆ. ಯಾಕೆಂದ್ರೆ ಮಹಾನಗರ ಪಾಲಿಕೆ ಅವರು ಹೇಳಿದ್ದಾರೆ ನಿಮಗೆ ಹೋಗಿ ಅಲ್ಲಿ ನಿಮ್ಗೆ ವ್ಯವಸ್ಥೆ ಮಾಡಿ ಕೊಟ್ಟಿದೆ ಅಂತ ಹೇಳಿ. ಇಲ್ಲಿಂದ ತೆಗೆದು ನಮ್ಗೆ ಅಲ್ಲಿ ಹಾಕಿ ಯಾವುದು ಸಹ ಒಂದು ನಮ್ಗೆ ಇದಿಲ್ಲ ಅಲ್ಲಿ. ಈಗ ನಾವು ಅಲ್ಲಿ ಹೋಗಿ ಈ ಮಳೆಯಲ್ಲಿ ನಂಬ್ಕೊಂಡು ಎಂತ ವ್ಯಾಪಾರ ಮಾಡಬೇಕು? ಅಲ್ಲಿ ಒಂದು ಕೇಳಲಿಕ್ಕೆ ಒಂದು ಜನ ಯಾರು ಸಹ ಬರ್ಲಿಲ್ಲ. ಇಷ್ಟು ತನಕ ಒಬ್ಬ ಬಂದು ಹೋಗಿದವರು ಈಗ ಈ ನಾಳೆ ಒಂದು 3 ದಿವಸ ಬಿಟ್ಟು ನಾವು ಬರ್ತೀವಿ ಅಂತ ಹೇಳಿ ಏನು ಸಹ ಬಂದಿಲ್ಲ. ಒಂದು ತಿರುಗಿ ನೋಡ್ಲಿಕ್ಕೆ ನಮ್ಮ ಶಾಸಕರು ಬಂದಿಲ್ಲ. ಇವಾಗ ನಾವು ಯಾರ ಹತ್ರ ಒಂದು ಮಾತಾಡ್ಬೇಕು, ಯಾರ ಹತ್ರ ಕೇಳ್ಬೇಕು? ಓಕೆ. ಅಂದ್ರೆ ಈಗ ಮಳೆಗಾಲ ಆರಂಭ ಆದ್ರೆ ಮಳೆ ಬಂದ್ರೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಗೊತ್ತಿರುವಂತ ವಿಚಾರ. ಇನ್ನು ತಾವು ಕೂಡ ಏನು ಗಮನ ಸೆಳೆಯುವಂತ ಕೆಲಸಗಳನ್ನ ಏನಾದ್ರು ಮಾಡಿದ್ರ? ಬಂದವರಂತಲ್ಲಿ ನಮಗೆ ಮಳೆ ಬಂದ್ರೆ ಸಮಸ್ಯೆ ಆಗುತ್ತೆ, ಏನಾದ್ರು ಆಲ್ಟರ್ನೇಟಿವ್ ವ್ಯವಸ್ಥೆಗಳು ಬೇಕು ಅನ್ನುವಂತ ಮನವಿಯನ್ನ ಏನಾದ್ರು ಸಲ್ಲಿಕೆ ಮಾಡಿದ್ರ ಅನ್ನುವಂಥದ್ದು? ಈಗ ಎಲ್ಲಾ ಸಮಸ್ಯೆಗಳು ಮನವಿ ಮಾಡಿ ಆಯ್ತು ಸರ್. ಯಾವ್ದು ಮಾಡಿ ಯಾವ್ದು ಸಹ ಬಾಕಿ ಇಲ್ಲ, ಎಲ್ಲಾ ಮಾಡಿದೀವಿ. ಓಕೆ ಓಕೆ. ಅಂದ್ರೆ ಅಷ್ಟಿದ್ರು ಕೂಡ ಯಾರು ಕೂಡ ಗಮನವನ್ನ ಹರಿಸ್ತಾ ಇಲ್ಲ ಅನ್ನುವಂಥದ್ದು ತಮ್ಮ ಆರೋಪ. ಯಾರು ಸಹ ಬಂದಿಲ್ಲ. ಒಂದು ಗಮನಕ್ಕೇನು ಇದು ತೆಗ್ಲಿಲ್ಲ. ಯಾಕೆಂದ್ರೆ ನಮ್ಮನ್ನು ಇಲ್ಲಿಗೆ ಮೋಸ ಮಾಡಿ ನಮ್ಗೆ ಅಲ್ಲಿ ಹಾಕಿದ್ದಾರೆ. ಹೋಗಿ ನಿಮ್ಗೆ ಅಲ್ಲಿ ಎಲ್ಲಾ ವ್ಯವಸ್ಥೆ ಉಂಟು, ನಿಮ್ಗೆ ಅದು ಉಂಟು ಇದು ಉಂಟು ಅಂತ ಹೇಳಿ ಈಗ ಯಾವ್ದು ನೋಡಿದ್ರು ಇಲ್ಲಿ ಒಂದು ಅಲ್ಲಿ ಒಂದು ವ್ಯವಸ್ಥೆನೇ ಇಲ್ಲ. ಬರೀ ಒಂದು ಬೀದಿ ವ್ಯಾಪಾರ ಸರ್ಕಾರ ನಾವು ಅಲ್ಲಿ ಆಗಿದ್ದೀವಿ. ಓಕೆ ಓಕೆ ಓಕೆ. ಈಗ ಒಂದು ಪರಿಸ್ಥಿತಿಯಲ್ಲಿ ನಾವು ಅಲ್ಲಿ ಇಟ್ಟಿದ್ದೀವಿ ಅಲ್ಲಿ. ಈಗ ಈ ಸಮಸ್ಯೆ ನಾವು ಯಾರ ಹತ್ರ ಬರೆಯೋಣ ಅದು ಹೇಳಿ. ನಮ್ಗೆ ನಮ್ದು ಮಾರ್ಕೆಟ್ ಒಂದು 2 ವರ್ಷಕ್ಕೆ ಆದ್ರೂ ಒಂದು ನಮ್ಮ ಮಾರ್ಕೆಟ್ ಕೊಟ್ಟು ಬಿಡಿ. ಯಾಕಂದ್ರೆ ನೋಡಿ ಅದ್ರಲ್ಲಿ ನಾವು ಈಗ ಇಷ್ಟು ಲಕ್ಷ ರೂಪಾಯಿ ನಾವು ಸಾಲ ಕೊಟ್ಟು ಈ ಸಾಲ ನಾವು ರೈತರಿಗೆ ಕೊಡಬೇಕು. ಯಾರ ಹತ್ರ ಒಂದು ಈಗ ಸಾಲ ನಮ್ಗೆ ವಾಪಸ್ ತಂದು ಕೊಡ್ತಾರೆ? ಯಾರು ಕೊಡ್ಲಿಕ್ಕೆ ಈಗ ತಯಾರಿಲ್ಲ. ಯಾಕಂದ್ರೆ ನೀವು APMC ಹೇಳಿದ್ರೆ ನೀವು ಬನ್ನಿ ಅಂತ ಹೇಳ್ತಾ ಇದ್ರಲ್ಲ. ಲಕ್ಷ ಲಕ್ಷ ನಾವು ಸಾಲ ಕೊಟ್ಟು ಈಗ ನಾವು ಸಾಲ ಯಾರ ಹತ್ರ ಕೇಳೋಣ? ಯಾರು ಕೇಳಲಿಕ್ಕೆ ಯಾರು ಸಹ ಕೊಡಲ್ಲ. ಅಂದ್ರೆ ಒಂದು ಪರ್ಯಾಯ ವ್ಯವಸ್ಥೆಗಳಾಗಬೇಕು, ಇಲ್ಲ ಇದ್ರೆ ಸಾಧ್ಯ ಇಲ್ಲ ಇಲ್ಲಿ ವ್ಯಾಪಾರ ವಹಿವಾಟು ಇಲ್ಲಿ ಸಾಧ್ಯ ಇಲ್ಲ ಸರ್. ಯಾವುದಕ್ಕೆ ಒಂದು ಪರಿಹಾರಕ್ಕೆ ನಮ್ಗೆ ಒಂದು ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ಕೆಲಸ ಇದು ವ್ಯಾಪಾರ ಮಾಡ್ಲಿಕ್ಕೇನೆ ಇದು ಸಾಧ್ಯ ಇಲ್ಲ ಇಲ್ಲಿ. ಎಸ್ 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 ಎಸ್. ಧನ್ಯವಾದಗಳು ರಮ್ಲಾನ್ ಅವರೇ, ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ.
ಎಸ್, ಈ ನಿಟ್ಟಿನಲ್ಲಿ ಈಗ ವ್ಯಾಪಾರಸ್ಥರು ಏನು ತಮ್ಮ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡ್ರು, ಏನಾಗ್ತಾ ಇದೆ, ಏನಾಗಬೇಕು ಅಂದ್ರೆ ಈಗ ಮುಂದಿನ ದಿನಗಳಲ್ಲಿ ಈ ರೀತಿ ಅವ್ಯವಸ್ಥೆಯನ್ನ ತಪ್ಪಿಸುವಂತದ್ದು, ಜೊತೆಗೆ ಆಗುವಂತಹ ಲಕ್ಷಾಂತರ ರೂಪಾಯಿ ನಷ್ಟ ಏನಿದೆ ಅದನ್ನು ತಪ್ಪಿಸಬೇಕಿದ್ರೆ ಏನಾಗಬೇಕು ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಇದನ್ನ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳಿಗೆ ತಲುಪಿಸುವಂತಹ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಯಾರು ಕೂಡ ಕರೆಗೆ ಸಿಗ್ತಾ ಇಲ್ಲ. ಉಸ್ತುವಾರಿ ಸಚಿವರಿಗೆ ಕರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ನಾನು ಸಭೆಯಲ್ಲಿ ಇದ್ದೇನೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಜೊತೆಗೆ ಮಂಗಳೂರು ನಗರ ದಕ್ಷಿಣ ಕ್ಷೇತ್ರದ ಶಾಸಕರಿಗೆ ಕರೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಕೂಡ ಸಭೆಯಲ್ಲಿ ಇದ್ದೇನೆ, ಮತ್ತೆ ಮಾತನಾಡ್ತೇನೆ ಅನ್ನುವಂತಹ ಮಾತುಗಳನ್ನ ಹೇಳಿರುವಂತದ್ದು. ಇನ್ನು ಸ್ಥಳೀಯ ಕ್ಷೇತ್ರದ ಶಾಸಕರಾಗಿರುವಂತಹ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರಿಗೆ ಕೂಡ ನಾವು ಕರೆಯನ್ನ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಅವರ ಸಂಪರ್ಕ ಕೂಡ ಸಾಧ್ಯ ಆಗ್ತಾ ಇಲ್ಲ. ಸೊ ಒಟ್ಟಾರೆ ಖಂಡಿತವಾಗ್ಲೂ ಈ ಒಂದು ಸಮಸ್ಯೆ ಈಗ ಗಂಭೀರವಾಗಿದೆ. ಇದನ್ನ ಜನಪ್ರತಿನಿಧಿಗಳ ಗಮನಕ್ಕೆ ತಂದು ತರುವಂತ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ಮುಂದುವರಿಯುತ್ತೆ. ಮಾಸ್ಕ್ ಕಡ್ಡಾಯ. ಎಸ್, ಲಾಕ್ಡೌನ್ 4ನ ಮಾರ್ಗಸೂಚಿಗಳು ಏನಿರುತ್ತೆ, ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇದೆ. ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾಳೆಯಿಂದ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಏನಿರುತ್ತೆ, ಏನಿರೋದಿಲ್ಲ ಅನ್ನುವಂಥದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿ ನಡೆಸುವಂತ ಮೂಲಕ. ಅದರ ಪ್ರಕಾರ ಕಂಟೈನ್ಮೆಂಟ್ ವಲಯಗಳಲ್ಲಿ ಮಾತ್ರ ಬಿಗಿ ಭದ್ರತೆ ಮುಂದುವರಿಯುತ್ತೆ. ಅದನ್ನು ಹೊರತುಪಡಿಸಿ ಇನ್ನಿತರ ಪ್ರದೇಶಗಳಲ್ಲಿ ಬಸ್ ಸಂಚಾರಕ್ಕೆ ಮುಕ್ತವಾದ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹೇಳ್ತಾ ಇರುವಂತದ್ದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ವಿಧಿಸಿರುವಂತಹ ನಿಯಮಗಳು, ನಿಬಂಧನೆಗಳನ್ನ ಉಲ್ಲಂಘನೆ ಮಾಡಬಾರದು. ಮಾಡಿದರೆ ಕಡ್ಡಾಯವಾಗಿ ನಾವು ಕ್ರಿಮಿನಲ್ ಕೇಸನ್ನ ಹಾಕಿಬಿಡ್ತೇವೆ ಎನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಾಳೆಯಿಂದ ರಾಜ್ಯದೆಲ್ಲೆಡೆ ಬಸ್ ಸಂಚಾರಕ್ಕೆ ಮುಕ್ತ ಅವಕಾಶಗಳು ಸಿಗ್ತಾ ಇದೆ. ಖಾಸಗಿ ಬಸ್ಗಳ ಸಂಚಾರಕ್ಕೂ ಕೂಡ ಈಗ ರಾಜ್ಯ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿದೆ. ಆದರೆ ಬಸ್ನಲ್ಲಿ ಪ್ರಯಾಣಿಕರ ಸಂಖ್ಯೆಗೆ ಒಂದು ನಿಗದಿಯನ್ನ ವಿಧಿಸಲಾಗಿದೆ. ಅಂದ್ರೆ ಒಂದು ಬಸ್ನಲ್ಲಿ ಕೇವಲ 30 ಜನರು ಮಾತ್ರ ಸಂಚಾರ ಮಾಡುವಂತ ಅವಕಾಶಗಳು. ನಾಳೆ ಬೆಳಗ್ಗೆಯಿಂದಲೇ ರಾಜ್ಯಾದ್ಯಂತ ಬಸ್ ಸಂಚಾರ ಆರಂಭಗೊಳ್ಳುತ್ತೆ
ಎನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಮನೆಯಿಂದ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ಧರಿಸುವಂತದ್ದು ಕಡ್ಡಾಯ. ಸಾಮಾಜಿಕ ಅಂತರವನ್ನ ಎಲ್ಲ ಕಡೆಗಳಲ್ಲಿ ಪಾಲನೆ ಮಾಡೋದಕ್ಕೆ ಎಲ್ಲರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನಗಳನ್ನ ಮಾಡಬೇಕು. ಮಾಲ್ಗಳಿರ್ಬೋದು, ಥಿಯೇಟರ್ಗಳಿರ್ಬೋದು, ಅದನ್ನ ಬಿಟ್ಟು ಉಳಿದ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗುವಂತ ಅವಕಾಶಗಳಿದೆ. ಆದರೆ ಪ್ರತಿ ಭಾನುವಾರವೂ ಕೂಡ ರಾಜ್ಯಾದ್ಯಂತ ಕಂಪ್ಲೀಟ್ ಲಾಕ್ಡೌನ್ ಇರುತ್ತೆ. ಭಾನುವಾರದ ದಿನ ಯಾವುದೇ ರೀತಿಯಲ್ಲಿ ನಿಯಮಗಳಲ್ಲಿ ಸಡಿಲಿಕೆ ಇರೋದಿಲ್ಲ. ಪ್ರತಿ ಭಾನುವಾರವೂ ಕೂಡ ಲಾಕ್ಡೌನ್ ಕಟ್ಟುನಿಟ್ಟಾಗಿ ಜಾರಿಯಲ್ಲಿ ಇರುತ್ತೆ ಎನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಅಂದ್ರೆ ನಾವು ಗಮನಿಸಿದ್ರೆ ಈ ಎಲ್ಲ ನಿಯಮಗಳಿರುವಂತದ್ದು ಮೇ 30ರವರೆಗೆ, ಮೇ 30, 31ರವರೆಗೆ ಇರಬಹುದು. ಆದರೆ ಆ ಅವಧಿಯಲ್ಲಿ ಸಿಗುವಂತಹ 2 ಭಾನುವಾರಗಳು ಅಂದ್ರೆ 24 ಮತ್ತು 31, ಆ 2 ಭಾನುವಾರಗಳು ಟೋಟಲ್ ಆಗಿ ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗಿರುತ್ತೆ. ಇನ್ನು ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ AC ಬಸ್ಗಳ ಸಂಚಾರಕ್ಕೆ ಅವಕಾಶ ಇಲ್ಲ. ಸಾಮಾನ್ಯ ಬಸ್ಗಳು ಅಂದ್ರೆ ನಾನ್ AC ಬಸ್ಗಳು ಅಥವಾ ಸಾಮಾನ್ಯ ಪ್ರಯಾಣಿಕರನ್ನ ಕರೆದೊಯ್ಯುವಂತಹ ಬಸ್ಗಳೇನಿದಾವೋ ಅವುಗಳ ಸಂಚಾರಕ್ಕೆ ಮಾತ್ರ ಅವಕಾಶಗಳನ್ನ ಕೊಡಲಾಗಿದೆ. ಇನ್ನು ರಾಜ್ಯದಲ್ಲಿರುವಂತಹ ಎಲ್ಲ ಪಾರ್ಕ್ಗಳನ್ನ ಕೂಡ ಓಪನ್ ಮಾಡಲಾಗ್ತಾ ಇದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 9 ಗಂಟೆಯವರೆಗೂ ಕೂಡ, ರಾತ್ರಿ 9 ಗಂಟೆಯವರೆಗೂ ಕೂಡ ಇಲ್ಲಿ ಅವಕಾಶಗಳಿದೆ. ಅಲ್ಲಿ ಮತ್ತೆ 2 ಗಂಟೆ ಎಕ್ಸ್ಟೆಂಡ್ ಆಗಿರುವಂತದ್ದನ್ನ ನಾವು ನೋಡಬಹುದು. ಈ ಹಿಂದೆ ಬೆಳಗ್ಗೆ 7ರಿಂದ ಸಂಜೆ 7ರವರೆಗೆ ಅವಕಾಶಗಳಿತ್ತು. ಸೊ ಅದು ಈಗ ಮತ್ತೆ 2 ಗಂಟೆ ಎಕ್ಸ್ಟೆಂಡ್ ಆಗಿದೆ. 9 ಗಂಟೆಯವರೆಗೆ ಅವಕಾಶಗಳು ಸಿಗ್ತಾ ಇದೆ. ಇನ್ನು ಬೀದಿ ಬದಿ ವ್ಯಾಪಾರಕ್ಕೂ ಕೂಡ ಅವಕಾಶವಿದೆ ಎನ್ನುವಂತಹ ಮಾಹಿತಿಯನ್ನ ವಿಧಾನಸೌಧದಲ್ಲಿ ಸಿಎಂ BS ಯಡಿಯೂರಪ್ಪನವರು ಸುದ್ದಿಗೋಷ್ಠಿ ನಡೆಸುವ ಮೂಲಕ ಹೇಳಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಜಿಮ್ಗಳನ್ನ ತೆರೆಯೋದಿಕ್ಕೆ ಅವಕಾಶಗಳಿಲ್ಲ. ಇನ್ನು ರಾತ್ರಿ ಇರುವಂತಹ ಕರ್ಫ್ಯೂ ಏನಿದೆ, ಸಂಜೆ 7ರಿಂದ ಬೆಳಗ್ಗೆ 7ರವರೆಗಿನ ಕರ್ಫ್ಯೂ ಏನಿದೆ ಅದು ಮುಂದುವರಿಯುತ್ತೆ ಎನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಅಂದ್ರೆ ಕೆಲವೊಂದು ವಿಚಾರಗಳಿಗೆ 9 ಗಂಟೆಯವರೆಗೆ ವಿನಾಯಿತಿ ಇದೆ. ಅದರ ಬಳಿಕ ಏನು ರಾತ್ರಿ ಕರ್ಫ್ಯೂ ಅನ್ನ ಈವರೆಗೆ ವಿಧಿಸಲಾಗ್ತಾ ಇತ್ತು ಬೆಳಗ್ಗೆ 7 ಗಂಟೆಯವರೆಗೆ, ಅದು ಯಥಾ ಪ್ರಕಾರ ಮುಂದುವರಿಯುತ್ತೆ ಎನ್ನುವಂತಹ ವಿಚಾರವನ್ನ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಕ್ರಮವನ್ನು ತಗೊಳ್ಬೇಕು. ನಾಳೆಯಿಂದ ಮಾಲ್ಗಳು, ಸಿನಿಮಾಗಳು ಬಿಟ್ಟು, ಹೋಟೆಲ್ಗಳು ಬಿಟ್ಟು ಎಲ್ಲ ಅಂಗಡಿಗಳನ್ನು ತೆರೀಬಹುದು. ಚಿನ್ನ ಬೆಳ್ಳಿ ಅಂಗಡಿ ಸೇರಿ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಟ್ರೈನ್ಗಳು ನಮ್ಮ ರಾಜ್ಯದ ಒಳಗಡೆ ಓಡಾಟ ಮಾಡಬಹುದು. ಸಾಧ್ಯವಾದಷ್ಟು ಹೊರಗಡೆಯಿಂದ ಬರೋ ಟ್ರೈನ್ಗಳಿಗೆ ಅವಕಾಶಗಳು 31ವರೆಗೆ ಕೊಡಲ್ಲ. ಸೆಲ್ಯೂನ್ ಶಾಪ್ ತೆಗಿಬಹುದು. ನಾನು ಈಗಾಗಲೇ ಹೇಳಿದಂತೆ ಪ್ರತಿ ಭಾನುವಾರ ಕಂಪ್ಲೀಟ್ ಲಾಕ್ಡೌನ್ ಇರುತ್ತೆ. ಭಾನುವಾರ ಯಾವುದೇ ಅಂಗಡಿಗಳು ತೆರೆಯಾಗಿಲ್ಲ, ಜನ ಓಡಾಡೋಗಿಲ್ಲ, ಕಂಪ್ಲೀಟ್ ರೆಸ್ಟ್ ಆ ದಿವಸ. ಇದಿಷ್ಟು ಇವತ್ತು ತಗೊಂಡಿರುವಂಥ ತೀರ್ಮಾನ. ಮತ್ತು ಪಾರ್ಕ್ಗಳಲ್ಲಿ ಬೆಳಿಗ್ಗೆ 7ರಿಂದ 9ವರೆಗೆ, ಸಾಯಂಕಾಲ 5ರಿಂದ 7 ಗಂಟೆವರೆಗೆ, ಅದು ಕಬ್ಬನ್ ಪಾರ್ಕ್ ಇರ್ಬೋದು, ಲಾಲ್ಬಾಗ್ ಇರ್ಬೋದು, ಇಲ್ಲಿ ಎಲ್ಲ ಪಾರ್ಕ್ಗಳಲ್ಲಿ ಓಡಾಟ ಮಾಡೋಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಲ್ಲ, ರೆಡ್ ಝೋನ್ ಅನ್ನ ಆರೋಗ್ಯ ಇಲಾಖೆಯವರು ಮಾಡ್ತಾರೆ. ಹೆಚ್ಚು ಕೋವಿಡ್ ಪೇಷಂಟ್ಸ್ ಜಾಸ್ತಿ ಆಗಿದ್ದಾರೆ, ಅದು ಮಾತ್ರ ಕಂಟೈನ್ಮೆಂಟ್ ಝೋನ್. ಜಾಸ್ತಿ ಮಾಡಲ್ಲ, ಆ ಲಾಸನ್ನು ನಾವೇ ತುಂಬಿಕೊಡ್ತೀವಿ. ಬಸ್ ಚಾರ್ಜನ್ನು ಸದ್ಯಕ್ಕೆ ಜಾಸ್ತಿ ಮಾಡೋದಿಲ್ಲ, ಲಾಸ್ ಆಗುತ್ತೆ ನನಗೆ ಗೊತ್ತಿದೆ. ಅದನ್ನು ಸರ್ಕಾರ ಅದನ್ನು KSRT ನಮ್ಮ ಇದಕ್ಕೆ ತುಂಬಿಕೊಡುತ್ತೆ. ಪಾರ್ಸಲ್ ವ್ಯವಸ್ಥೆಗೆ ಸಂಪೂರ್ಣ ಸ್ವಾತಂತ್ರ್ಯ. ಅವರು ಒಳ್ಳೆ ರೀತಿ ಆ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಬೇಕು ಅನ್ನೋ ವಿನಂತಿಯನ್ನು ಹೋಟೆಲ್ ಮಾಲೀಕರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ತೆಗಿಬೇಕು, ತೆಗಿತಾರೆ. ಬೀದಿ ವ್ಯಾಪಾರಿಗಳು ಬಾಗಿಲುಗಳನ್ನ ತೆರೀಬಹುದು, ಮಾಡಬಹುದು. ಅಲ್ಲಿ ಯಾರು ಜನ ಇರಲ್ಲ, ಅವರು ಆಟ ಆಡ್ಕೊಳ್ಳೋಕ್ಕೆ ಪರ್ಮಿಷನ್ ಇದೆ. ಜಿಮ್ ಇದುವರೆಗೂ ಪರ್ಮಿಷನ್ ಇಲ್ಲ. 31st ಆದ್ಮೇಲೆ ಯೋಚನೆ ಮಾಡು. ಈಗ ನಾನು ಹೇಳಿದ್ನಲ್ಲಣ್ಣ, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಮದುವೆ ಮಾಡ್ಕೋಬೋದಣ್ಣ, ನಾನು ನಿಮ್ಗೆ ಬೇಡ ಅನ್ನ 50 ಜನದ ಮೇಲೆ ಇರಬಾರ್ದು ಅಷ್ಟೇ. ಸಹ ಮಾಸ್ಕ್ ಕಡ್ಡಾಯ, ಬಿಗಿಯಾದ ಕ್ರಮವನ್ನು ತಗೊಳ್ಬೇಕು. ನಾಳೆಯಿಂದ ಮಾಲ್ಗಳು, ಸಿನಿಮಾಗಳು ಬಿಟ್ಟು, ಹೋಟೆಲ್ಗಳು ಬಿಟ್ಟು ಎಲ್ಲ ಅಂಗಡಿಗಳನ್ನು ತೆರೀಬಹುದು. ಚಿನ್ನ ಬೆಳ್ಳಿ ಅಂಗಡಿ ಸೇರಿ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಟ್ರೈನ್ಗಳು ನಮ್ಮ ರಾಜ್ಯದ ಒಳಗಡೆ ಓಡಾಟ ಮಾಡಬಹುದು. ಸಾಧ್ಯವಾದಷ್ಟು ಹೊರಗಡೆಯಿಂದ ಬರೋ ಟ್ರೈನ್ಗಳಿಗೆ ಅವಕಾಶಗಳು 31ವರೆಗೆ ಕೊಡಲ್ಲ. ಸೆಲ್ಯೂನ್ ಶಾಪ್ ತೆಗಿಬಹುದು. ನಾನು ಈಗಾಗಲೇ ಹೇಳಿದಂತೆ ಪ್ರತಿ ಭಾನುವಾರ ಕಂಪ್ಲೀಟ್ ಲಾಕ್ಡೌನ್ ಇರುತ್ತೆ. ಭಾನುವಾರ ಯಾವುದೇ ಅಂಗಡಿಗಳು ತೆರೆಯಾಗಿಲ್ಲ, ಜನ ಓಡಾಡೋಗಿಲ್ಲ, ಕಂಪ್ಲೀಟ್ ರೆಸ್ಟ್ ಆ ದಿವಸ. ಇದಿಷ್ಟು ಇವತ್ತು ತಗೊಂಡಿರುವಂಥ ತೀರ್ಮಾನ. ಮತ್ತು ಪಾರ್ಕ್ಗಳಲ್ಲಿ ಬೆಳಿಗ್ಗೆ 7ರಿಂದ 9ವರೆಗೆ, ಸಾಯಂಕಾಲ 5ರಿಂದ 7 ಗಂಟೆವರೆಗೆ, ಅದು ಕಬ್ಬನ್ ಪಾರ್ಕ್ ಇರ್ಬೋದು, ಲಾಲ್ಬಾಗ್ ಇರ್ಬೋದು, ಇಲ್ಲಿ ಎಲ್ಲ ಪಾರ್ಕ್ಗಳಲ್ಲಿ
ಓಡಾಟ ಮಾಡೋಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಲ್ಲ, ರೆಡ್ ಝೋನನ್ನು ಆರೋಗ್ಯ ಇಲಾಖೆಯವ್ರು ಮಾಡ್ತಾರೆ. ಹೆಚ್ಚು ಕೋವಿಡ್ ಪೇಷಂಟ್ಸ್ ಏನು ಜಾಸ್ತಿ ಆಗಿದ್ದಾರೆ, ಅದು ಮಾತ್ರ ಕಂಟೈನ್ಮೆಂಟ್ ಝೋನ್. ಜಾಸ್ತಿ ಮಾಡಲ್ಲ, ಆ ಲಾಸನ್ನು ನಾವೇ ತುಂಬಿಕೊಡ್ತೀವಿ. ಬಸ್ ಚಾರ್ಜನ್ನು ಸದ್ಯಕ್ಕೆ ಜಾಸ್ತಿ ಮಾಡೋದಿಲ್ಲ, ಲಾಸ್ ಆಗುತ್ತೆ ನನಗೆ ಗೊತ್ತಿದೆ. ಅದನ್ನು ಸರ್ಕಾರ ಅದನ್ನು KSRT ನಮ್ಮ ಇದಕ್ಕೆ ತುಂಬಿಕೊಡುತ್ತೆ. ಪಾರ್ಸಲ್ ವ್ಯವಸ್ಥೆಗೆ ಸಂಪೂರ್ಣ ಸ್ವಾತಂತ್ರ್ಯ. ಅವರು ಒಳ್ಳೆ ರೀತಿ ಆ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಬೇಕು ಅನ್ನೋ ವಿನಂತಿಯನ್ನು ಹೋಟೆಲ್ ಮಾಲೀಕರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ತೆಗಿತಾರೆ. ಬೀದಿ ವ್ಯಾಪಾರಿಗಳು ಬಾಗಿಲುಗಳನ್ನು ತೆರೀಬಹುದು, ಮಾಡಬಹುದು. ಅಲ್ಲಿ ಎಸ್, ನಾವು APMC ಮಾರ್ಕೆಟ್ನಲ್ಲಿ ಯಾವ ರೀತಿ ಸಮಸ್ಯೆಗಳಾಗಿದೆ ಅನ್ನುವಂಥ ವಿಚಾರವನ್ನು ನಾವು ಗಮನಿಸ್ತಾ ಇದ್ವಿ. ಅಲ್ಲಿ ಮಳೆ ಬಂದ ಪರಿಣಾಮ ಯಾವ ರೀತಿ ಅವಾಂತರಗಳು ಉಂಟಾಗಿದೆ ಅನ್ನುವಂಥದ್ರ ಬಗ್ಗೆ ಅಲ್ಲಿ ವ್ಯಾಪಾರಸ್ಥರು ನಮ್ಮ ಜೊತೆಗೆ ಅಳಲನ್ನು ಕೂಡ ತೋಡಿಕೊಳ್ತಾ ಇದ್ರು. ವ್ಯವಸ್ಥೆಗಳು ಸಮರ್ಪಕವಾಗಿ ಇಲ್ಲ ಎನ್ನುವಂಥದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡ್ತಾ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ರು. ಜಿಲ್ಲಾಡಳಿತದಿಂದ ಸೂಕ್ತವಾಗಿ ವ್ಯವಸ್ಥೆಗಳು ಆಗಿಲ್ಲ, ಕೊಟ್ಟಿರುವಂಥ ಮಾತನ್ನು ನಂಬಿ ಇಲ್ಲಿಗೆ ಬಂದಿದ್ದೇವೆ, ಈಗ ಸಮಸ್ಯೆಗೆ ಒಳಗಾಗಿದ್ದೇವೆ ಎನ್ನುವಂತಹ ನೋವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ರು. ಸೊ ಈಗ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಂಗಳೂರು ನಗರ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ಡಿ ವೇದವ್ಯಾಸ್ ಕಾಮತ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಸರ್, ಈಗ ಮುಖ್ಯವಾಗಿ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ನಲ್ಲಿ ನಡೀತಾ ಇದ್ದಂತಹ ವ್ಯಾಪಾರ ವಹಿವಾಟನ್ನ APMC ಯಾರ್ಡ್ಗೆ ಶಿಫ್ಟ್ ಮಾಡಲಾಗಿರುವಂಥದ್ದು. ಇವತ್ತು ಏನು ಏಕಾಏಕಿ ಮಳೆ ಸುರಿದ ಪರಿಣಾಮ ಅಲ್ಲಿ ಸಮಸ್ಯೆಗಳು ಉಂಟಾಗಿದೆ. ಸರ್, ತಮ್ಮ ಗಮನಕ್ಕೆ ಈ ಒಂದು ವಿಚಾರಗಳು ಬಂದಿದ್ಯಾ ಅಂತ? ಮಾಹಿತಿಗಳು ಬಂದಿದೆ. ಓಕೆ. ಈಗಾಗಲೇ APMC ವ್ಯವಸ್ಥೆಗಳಲ್ಲಿ ಅಲ್ಲಿಯ ರಸ್ತೆಗಳು ಮತ್ತು ಚರಂಡಿಗಳಿಗೆ ಬೇರೆ ಬೇರೆ ವಿಚಾರಗಳಲ್ಲಿ ಅದರ ಸಂಪೂರ್ಣವಾಗಿ ಕಾಮಗಾರಿಗಳಾಗುವಾಗ ಒಂದು 10 ಲಕ್ಷ ಇರುವಂತ ಒಟ್ಟು ಒಂದು 15 ಕೋಟಿಯಷ್ಟು ರೂಪಾಯಿಯನ್ನ ಬಿಡುಗಡೆ ಆಗಬೇಕು, ಬಿಡುಗಡೆ ಮಾಡಬೇಕು. ಉನ್ನತ ಅಧಿಕಾರಿಗಳಾದ ಪುನರಾಜಿ ಮತ್ತು ಬೇರೆ ಬೇರೆ ಅಧಿಕಾರಿಗಳ ಮುಖಾಂತರ ಅದನ್ನೆಲ್ಲ ಮಾತಾಡಿಸ್ಕೊಂಡು ವ್ಯವಸ್ಥೆ ಮಾಡಲಾಗಿದೆ. ಅದಕ್ಕೆ ಸದ್ಯದಲ್ಲೇ ಅದು ವ್ಯವಸ್ಥೆ ಸದ್ಯದಲ್ಲೇ ಆ ವ್ಯವಸ್ಥೆಯನ್ನ ಕೈಗೊಳಿಸ್ಕೊಳ್ಬೇಕು ಅಂತ ಹೇಳೋದು ಒಂದು ಭಾಗ. ಅದರ ಮಧ್ಯದಲ್ಲಿ ಬೇರೆ ಬೇರೆ ಅಂದ್ರೆ ಹಲವು ಅಭಿವೃದ್ಧಿ ಕಾಮಗಾರಿಗಳು ನಿಂತಿರುವಂತದ್ದು, ಅಲ್ಲ ಮಾಡ್ಲಿಕ್ಕೆ ಕಷ್ಟ ಆದದ್ದು ಕೂಡ ನಮ್ಮ ಗಮನದಲ್ಲಿದೆ. ಈಗಾಗಲೇ ಈಗ ಮಳೆ ಬಂದಾಗ ಕೆಲವು ಕಡೆಗಳು ಕಟ್ಟಡಗಳು ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳುವಂಥದ್ದು ಮಾಹಿತಿ ಬರ್ತಾ ಉಂಟು. ಹಾಗಂತ 3-4 ತಿಂಗಳಿಂದ ಯಾವುದೇ ರೀತಿಯ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಿಕ್ಕೆ ಲಾಕ್ಡೌನ್ ಮತ್ತು ಬೇರೆ ಬೇರೆ ಕಾರಣಗಳಿಂದ ಕೆಲವು ಕಡೆಗಳು ತೆಗೆದುಕೊಳ್ಳಿಕ್ಕೆ ಆಗಿಲ್ಲ. ಆಗಿರುವಾಗ ಈಗ ಈ ಕೆಲವು ಕಡೆಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಆಗಿದೆ. ಅದನ್ನ ಈಗ ಏನೋ ಅದು ಪ್ರಾಬ್ಲಮ್ ಆಗಿದೆ ನಾವು ಸರಿಪಡಿಸಬೇಕು. ಏನೆಲ್ಲ ಕ್ರಮವನ್ನು ವಹಿಸಿಕೊಳ್ಬೇಕು ಅದನ್ನು ಮುಂದಿನ ದಿನಗಳಲ್ಲಿ ವಹಿಸಿಕೊಳ್ಳಲಾಗ್ತದೆ. ಓಕೆ. ಆದ್ರೆ ಈಗ ಅಲ್ಲಿ ಅವರಿಗೆ ತಾತ್ಕಾಲಿಕವಾಗಿ ಏನಾದ್ರೂ ವ್ಯವಸ್ಥೆಗಳನ್ನ ಮಾಡಿಕೊಡೋದಕ್ಕೆ ಸಾಧ್ಯತೆಗಳಿದೆಯಾ ಅನ್ನುವಂತ ಏನಾಗಿದೆ ಅಂತ ಹೇಳಿದ್ರೆ ರಸ್ತೆ ಚರಂಡಿ ಮತ್ತು ಇದರ ಕಾಮಗಾರಿಗಳ ರಿವ್ಯೂ ಎಲ್ಲ APMC ಶೆಡ್ಗಳ ರಿಪೇರಿ ಮತ್ತೆ ನಂತರ ಒಂದು 15 ಕೋಟಿಯ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ರೀತಿಯಲ್ಲಿ ಅದಕ್ಕೆ ಸಂಪೂರ್ಣವಾಗಿ ರೂಪರೇಖೆಯನ್ನ ನಮ್ಮ ಇವರು ಯಾರು ಆದ್ರೆ ಈಗ ಸ್ವಲ್ಪ ಈಗ ಬೇಗನೆ ಬಂದದ್ದು ಒಂದು ಭಾಗ. ಅದಕ್ಕೆ ಪೂರಕವಾಗಿ ಹಿಂದೆ ನಾವು ಮಾಡಬಹುದಿತ್ತು. ಅಂತಂದ್ರೆ ಈ ಒಂದು ಯಾರು ಸರ್ಕಾರಿ ಹೋಲ್ಸೇಲ್ ಅಲ್ಲಿ ಹೋಗ್ತಾರೆ ಅಂತ ಹೇಳಿ ಸರ್ಕಾರಿ ವ್ಯಾಪಾರಸ್ಥರು ಸರ್ಕಾರಿ ವ್ಯಾಪಾರಸ್ಥರು ನಾವು ಬಂದರೆ ಕೂಡ ನಾಳೆ ಅಲ್ಲಿ ಅದಕ್ಕೆ ಅವಕಾಶಗಳಾಗಿಲ್ಲ. ಇವರಿಗೆ ಎಸ್ ಎಸ್ ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಸೊ ವ್ಯವಸ್ಥೆಗಳನ್ನು ಮಾಡಲಾಗುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಆದರೆ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇರಲಿಲ್ಲ. ಸೊ ಅಂದರೆ ಒಂದು ಕಡೆಯಿಂದ ಮಳೆ ಅಕಾಲಿಕವಾಗಿ ಬಂದಿದೆ, ಅಂದರೆ ಬೇಗ ಮಳೆ ಬಂದಿರೋದ್ರಿಂದ ಕೆಲವು ಅಡೆತಡೆಗಳು ಎದುರಾಗಿದೆ ಅನ್ನುವಂಥದ್ದು. ಸೊ ಈ ಬಗ್ಗೆ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡಲಾಗುತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ
ಹೇಳಿರುವಂಥದ್ದನ್ನು ನಾವು ಗಮನಿಸಬಹುದು. ಸೊ ಒಟ್ಟಾರೆಯಾಗಿ ಒಂದು ವ್ಯವಸ್ಥೆಗಳಾಗಲಿ, ಆ ಮೂಲಕ ಏನು ಒಂದು ಕಡೆಯಿಂದ ಏನು ಈ ಒಂದು ಮಾರುಕಟ್ಟೆಯ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಆದರೆ ಈ ರೀತಿಯ ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ ಎಲ್ಲೋ ಆ ಒಂದು ಬೆಳವಣಿಗೆಗಳು ಅಥವಾ ನಡೆಯುವಂತಹ ವಿಚಾರಗಳಿಗೆ ಮತ್ತೆ ಅಡೆತಡೆಗಳು ಎದುರಾಗುತ್ತೆ ಅನ್ನುವಂಥ. ಸೊ ಈಗ ಏನು ಅಲ್ಲಿ ಬಹಳ ದೊಡ್ಡ ಸಮಸ್ಯೆ ಎದುರಾಗಿದೆ, ಮುಖ್ಯವಾಗಿ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೆಸರುಮಯ ವಾತಾವರಣ, ನೀರು ಬಂದು ನಿಲ್ಲುವಂಥದ್ದು, ತರಕಾರಿಗಳು ನೀರಿನಲ್ಲಿ ಕೊಚ್ಚಿ ಹೋಗುವಂಥದ್ದು, ಇದಕ್ಕೆಲ್ಲ ಏನಾದರೂ ಒಂದು ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತವಾಗ್ಲೂ ಆ ಒಂದು ವ್ಯಾಪಾರಸ್ಥರಿಗೆ ಒಂದು ಅನುಕೂಲವನ್ನು ಮಾಡಿಕೊಡಬಹುದು. ಆ ಮೂಲಕ ಅವರು ಲಕ್ಷಾಂತರ ರೂಪಾಯಿ ನಷ್ಟವನ್ನು ಹೊಂದುವಂಥದ್ದನ್ನು ತಪ್ಪಿಸಬಹುದು. ಎಸ್, ಇವತ್ತು ಸುರಿದಿರುವಂತಹ ಮಳೆ ಏನಿದೆ ಅದು ಉಂಟು ಮಾಡಿರುವಂತಹ ಅವಾಂತರಗಳು ಒಂದೆರಡಲ್ಲ. ಈಗಾಗಲೇ ನಾವು APMC ಯಾರ್ಡ್ನಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ನೋಡಿದ್ವಿ. ಇದೀಗ KPTಯಲ್ಲಿರುವಂತಹ ಅಕ್ಕಿ ಗೋದಾಮಿಗೂ ಕೂಡ ನೀರು ನುಗ್ಗಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಶಕ್ತಿನಗರ ಪ್ರದೇಶ ಸೀಲ್ ಡೌನ್ ಆಗಿರುವಂತಹ ಹಿನ್ನೆಲೆಯಲ್ಲಿ KPTಯಲ್ಲಿ ಅಕ್ಕಿಯನ್ನ ಇಡಲು ತಾತ್ಕಾಲಿಕವಾದ ಒಂದು ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅಲ್ಲಿ ಮೂಟೆಗಟ್ಟಲೆ ಅಕ್ಕಿಯನ್ನ ಶೇಖರಣೆ ಮಾಡಲಾಗಿತ್ತು. ಸೊ ಇದೀಗ ಮಳೆ ಸುರಿದಂತ ಪರಿಣಾಮ ಗೋಡೌನ್ನ ಒಳಗೆ ಕೂಡ ನೀರು ನುಗ್ಗಿದೆ. ಗೋಡೌನ್ನಲ್ಲಿ ಈಗಾಗಲೇ ಕ್ವಿಂಟಾಲ್ ಗಟ್ಟಲೆ ಅಕ್ಕಿ ಮೂಟೆಗಳನ್ನ ರಾಶಿ ಇಡಲಾಗಿದೆ. ಎಸ್, ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ ಗೋಡೌನ್ಗೆ ಯಾವ ರೀತಿ ನೀರು ನುಗ್ಗಿದೆ ಎನ್ನುವಂತಹ ವಿಚಾರಗಳನ್ನ. ಸೊ ಇದೀಗ ಮಳೆಯಿಂದಾಗಿ ಗೋಡೌನ್ಗೆ ನೀರು ನುಗ್ಗಿದಂತಹ ಪರಿಣಾಮ ಅವಾಂತರ ಸೃಷ್ಟಿಯಾಗಿದೆ. ಅಕ್ಕಿ ಮೂಟೆಗಳು ನೆನೆಯುವಂತಹ ಪರಿಸ್ಥಿತಿ ಅಲ್ಲಿ ಉದ್ಭವಿಸಿದೆ. ಎಸ್, ನೆಲದುದ್ದಕ್ಕೂ ನೀರು ತುಂಬಿಕೊಂಡಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಅಲ್ಲೇ ಪಕ್ಕದಲ್ಲೇ ಅಕ್ಕಿ ಮೂಟೆಗಳನ್ನ ರಾಶಿ ಇಡಲಾಗಿರುವಂಥದ್ದು. ಸೊ ಇದೀಗ ಮಳೆ ನೀರಿನಿಂದಾಗಿ ಸಮಸ್ಯೆಗಳು ಉದ್ಭವ ಆಗಿರುವಂಥದ್ದು. ಅಂದ್ರೆ ಮುಖ್ಯವಾಗಿ ಅಲ್ಲೇ ಸಮರ್ಪಕವಾಗಿ ವ್ಯವಸ್ಥೆಗಳು ಕೂಡ ಇರಲಿಲ್ಲ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗೇಶ್ ಕಾವ್ ಅವರು. ಹಲೋ ನಾಗೇಶ್. ಎಸ್, ಏನಿದು ಹೊಸ ಅವಾಂತರ ಅನ್ನುವಂಥದ್ದು? ಅಕ್ಕಿ ಗೋಡೌನ್ಗೆ ನೀರು ನುಗ್ಗಿದೆ, ಏನಾಗಿದೆ, ಎಷ್ಟು ನಷ್ಟ ಆಗಿದೆ ಅಂತ ಈಗ? ಹೌದು ಗೌತಮ್, ಅಂದ್ರೆ ಇವತ್ತು ಅಂದ್ರೆ ನಿನ್ನೆ ಮತ್ತು ಇವತ್ತು ಬೆಳಿಗ್ಗೆ ಮುಂಜಾನೆ ಭಾರಿ ಮಳೆಗೆ ಮಂಗಳೂರಿನ ಅಂದ್ರೆ KPTಯಲ್ಲಿ ಒಂದು ಅಕ್ಕಿ ಗೋಡನ್ಗೆ ನೀರು ನುಗ್ಗಿರುವಂಥದ್ದು. ಅಂದ್ರೆ ಸಾಕಷ್ಟು ಅಲ್ಲಿ ಒಳಗೆ ನೀರು ನುಗ್ಗಿರೋ ಪರಿಣಾಮ ಅಂದ್ರೆ ದಾಸ್ತಾನಾಗಿ ಇಟ್ಟಿರುವಂತಹ ಅಕ್ಕಿ ಸಾಕಷ್ಟು ನಷ್ಟ ಆಗಿರುವಂಥದ್ದು. ಸುಮಾರು ಅಧಿಕ ನಷ್ಟ ಆಗಿರೋ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಅಧಿಕಾರಿಗಳ ತಂಡ ಈಗ ಭೇಟಿ ನೀಡಿರುವಂತದ್ದು. ಅಂದ್ರೆ ಮಂಗಳೂರಿನ KPTಯಲ್ಲಿ ಒಂದು ಗೋಡನ್ ಇರುವಂತದ್ದು. ಹಿಂದೆ ಮಂಗಳೂರಿನ ಶಕ್ತಿನಗರದಲ್ಲಿ ಅಕ್ಕಿಯ ಗೋಡನ್ ಇತ್ತು, ಅಲ್ಲಿ ಸೀಲ್ ಡೌನ್ ಆದ ಪರಿಣಾಮ ಈಗ ಮಂಗಳೂರಿನ ಒಂದು KPTಯಲ್ಲಿ ಈಗ ಇದು ಅಕ್ಕಿಯ ಗೋದಾಮು ಇರುವಂತದ್ದು. ಹಾಗಾಗಿ ಇವತ್ತು ಅಂದ್ರೆ ನಿನ್ನೆ ಮತ್ತು ಇವತ್ತು ಸುರಿದ ಭಾರಿ ಮಳೆಯಿಂದ ಪರಿಣಾಮವಾಗಿ ಗೋಡಂಗೆ ನುಗ್ಗಿ ಇವತ್ತು ಸಾಕಷ್ಟು ಪ್ರಮಾಣದ ಒಂದು ಅಕ್ಕಿ ನಷ್ಟ ಆಗಿರುವಂತದ್ದು. ಗೌತಮ್, ಈಗಾಗಲೇ ಅಧಿಕಾರಿಗಳ ತಂಡ ಒಂದು ಭೇಟಿ ನೀಡಿರುವಂತದ್ದು. ಆ ನಷ್ಟ ಯಾವ ರೀತಿ ಅಂದ್ರೆ ಮಳೆಯನ್ನೀಗ ಅಂದ್ರೆ ಈಗ ಕೆಸರು ಆವರಿಸುವ ಮಾಲಿ ಅಂದ್ರೆ ಈಗ ಕೆಲಸ ಕಾರ್ಯ ಈಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ಗೌತಮ್, ಎಸ್, ಅಂದ್ರೆ ಇಲ್ಲಿರುವಂತಹ ಅಕ್ಕಿ ಮೂಟೆಗಳನ್ನ ಶಿಫ್ಟ್ ಮಾಡುವಂತಹ ಕೆಲಸಗಳು ಏನಾದ್ರೂ ಬೇರೆ ಕಡೆಗಳೇ ಅಂದ್ರೆ ಸುರಕ್ಷಿತವಾಗಿ ಮಳೆ ಗಾಳಿ ಆಡದಂತ ಸ್ಥಳಗಳಿಗೆ ಶಿಫ್ಟ್ ಮಾಡುವಂತ ಕೆಲಸಗಳಾಗುತ್ತಾ ಅನ್ನುವಂಥದ್ದು ನಾಗೇಶ್ ಈಗ? ಹೌದು ಗೌತಮ್, ಅಂದ್ರೆ ಈಗಾಗಲೇ ಒಂದು ಅಧಿಕಾರಿಗಳು ಈಗಾಗಲೇ ಒಂದು ಸೂಚನೆ ಕೊಟ್ಟಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಗೋಡನ್ ಸ್ಥಳಾಂತರ ಮಾಡಬೇಕೆಂಬ ಒಂದು ಸೂಚನೆ ಕೊಟ್ಟಿರುವಂತದ್ದು. ಹಾಗಾಗಿ ಈ ಒಂದು ಇಲ್ಲಿಂದ ಸ್ಥಳಾಂತರ ಆಗುತ್ತೆ ಅನ್ನೋ ಕಾದ್ ನೋಡ್ಬೇಕಾಗತ್ತೆ. ನಂತರ ಜಸ್ಟ್ ಅಲ್ಲಿಂದಲೇ ಈಗ ಬೇರೆ ಕಡೆಗೆ ಅಂದ್ರೆ ಶಿಫ್ಟ್ ಮಾಡ್ತಾರಾ ಎಂಬುದನ್ನು ಈಗ ಕಾದ್ ನೋಡ್ಬೇಕಾಗತ್ತೆ. ಗೌತಮ್. ಎಸ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.
ಎಸ್, ನಾವು ಗಮನಿಸಬಹುದು ಕೆಲವೊಂದು ಸಂದರ್ಭಗಳಲ್ಲಿ ಅವ್ಯವಸ್ಥೆಗಳು ಬಹಳ ದೊಡ್ಡ ಪರಿಣಾಮವನ್ನ ಬೀರುತ್ತೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈಗಿನ ಸಂದರ್ಭದಲ್ಲಿ ಅಕ್ಕಿ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಒಂದು ಕಡೆಯಿಂದ ಲಾಕ್ಡೌನ್ನಿಂದಾಗಿ ಅನೇಕ ಮಂದಿ ತುತ್ತಿಗೆ ಇಲ್ಲದೆ ಪರದಾಡ್ತಾ ಇರುವಂತಹ ಸನ್ನಿವೇಶಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಬೇಜವಾಬ್ದಾರಿ ನಡೆಗಳು ಅಥವಾ ವಿಚಾರಗಳು ಬಹಳ ದೊಡ್ಡ ಬೆಲೆಯನ್ನ ತೆರುವಂತಹ ಸನ್ನಿವೇಶ ಉಳ್ಳಾಲ ವ್ಯಾಪ್ತಿಯಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿದೆ. ಮುಡಿಪು, ತಲಪಾಡಿ, ಕೋಟೆಕಾರು, ಮಂಜನಾಡಿ, ಕುತ್ತಾರು, ತೊಕ್ಕೊಟ್ಟು ವ್ಯಾಪ್ತಿಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಕುತ್ತಾರು ಜಂಕ್ಷನ್ ನಲ್ಲಿ ರಸ್ತೆಯೇ ನದಿಯಂತಾಗಿದೆ ಎನ್ನುವಂತಹ ವಿಚಾರಗಳು ಇದೀಗ ತಿಳಿದು ಬರ್ತಾ ಇದೆ. ಮಳೆಯ ಅಬ್ಬರ ಎಲ್ಲಾ ಕಡೆಗಳಲ್ಲಿ ಜೋರಾಗಿದೆ. ಅದೇ ರೀತಿ ಉಳ್ಳಾಲ ಭಾಗದಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಸುರಿತಾ ಇದೆ. ರಸ್ತೆಗಳು ಸಂಪೂರ್ಣವಾಗಿ ನದಿಗಳ ಹಾಗೆ ಮಾರ್ಪಟ್ಟಿರುವಂತದ್ದು. ಕುತ್ತಾರು ಜಂಕ್ಷನ್ ನಲ್ಲಿ ರಸ್ತೆಯಲ್ಲೇ ನೀರು ನಿಂತ ಪರಿಣಾಮ ವಾಹನ ಸವಾರರು ಪರದಾಡ್ತಾ ಇರುವಂತಹ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ತಲಪಾಡಿಯಲ್ಲಿ ಪೊಲೀಸ್ ಚೆಕ್ ಪಾಯಿಂಟ್ಗೂ ಕೂಡ ಮಳೆಯಿಂದಾಗಿ ಅಡ್ಡಿಯಾಗಿದೆ ಎನ್ನುವಂತಹ ವಿಚಾರಗಳು ತಿಳಿದು ಬರ್ತಾ ಇದೆ. ಎಸ್, ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ. ಕುತ್ತಾರು ಭಾಗದಲ್ಲಿ ಆಗಿರುವಂತದ್ದು, ರಸ್ತೆಯುದ್ದಕ್ಕೂ ನೀರು ಹರಿತಾ ಇದೆ. ಮುಖ್ಯವಾಗಿ ನಾವು ಗಮನಿಸಿದರೆ ಈ ಭಾಗಗಳಲ್ಲಿ ಕಾಮಗಾರಿಗಳು ನಡೀತಾ ಇದೆ. ರಸ್ತೆ ಅಗಲೀಕರಣ ಕಾಮಗಾರಿ ಜೊತೆಗೆ ಕೊಳವೆ ಬಾವಿ ಅಳವಡಿಕೆ ಮಾಡುವಂತಹ ಕಾಮಗಾರಿಗಳು ನಡೀತಾ ಇರುವಂತದ್ದು. ಆದರೆ ಏಕಾಏಕಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದ ಪರಿಣಾಮ ನೀರು ಹರಿದು ಹೋಗೋದಕ್ಕೆ ಸರಾಗವಾಗಿ ಸ್ಥಳಾವಕಾಶ ಇಲ್ಲದೆ ರಸ್ತೆಯಲ್ಲೇ ನೀರು ಹರಿಯುವಂತಹ ಪರಿಸ್ಥಿತಿ ಉದ್ಭವಿಸಿದೆ.
ಕರಾವಳಿ ಭಾಗದಲ್ಲಿ ಅಂಫಾನ್ ಚಂಡಮಾರುತದ ಅಬ್ಬರ ಜೋರಾಗಿದೆ. ಬಂಟ್ವಾಳ ತಾಲೂಕಿನಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಸುರಿತಾ ಇದೆ. ಎಡೆಬಿಡದೆ ಸುರಿದಂತಹ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಭಾರೀ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕೆಸರುಮಯವಾಗಿದೆ. ಈ ಭಾಗದಲ್ಲಿ ನಾವು ಗಮನಿಸಬಹುದು, ಮುಖ್ಯವಾಗಿ ರಸ್ತೆ ಕಾಮಗಾರಿಗಳು ನಡೀತಾ ಇದೆ. ಅದರಿಂದಾಗಿ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟು ಹೋಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂದೀಪ್ ಸಾಲಿಯನ್. ಹಲೋ ಸಂದೀಪ್. ಎಸ್, ಹೇಗಿದೆ ಬಂಟ್ವಾಳ ತಾಲೂಕಿನಲ್ಲಿ ಮಳೆಯ ಅಬ್ಬರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಅಂತ? ಅಂಫಾನ್ ಚಂಡಮಾರುತದ ಸೈಕ್ಲೋನ್ ಪರಿಣಾಮವಾಗಿ ಬಂಟ್ವಾಳ ತಾಲೂಕಿನಲ್ಲಿ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗಿನವರೆಗೆ ಸಾಕಷ್ಟು ಮಳೆಯಾಗಿದೆ. ರಾತ್ರಿ ಒಂದು ಮಧ್ಯರಾತ್ರಿಯ ಬಳಿಕದಿಂದ ಎಡಬಿಡದೆ ನಿರಂತರವಾಗಿ ಮಳೆ ಸುರಿತಾ ಇದೆ. ಕಳೆದ ಕೆಲ ದಿನಗಳಿಂದ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಕೆಲ ಒಳ ಪ್ರದೇಶಗಳಲ್ಲಿ ಮಾತ್ರ ಅಂದ್ರೆ ಒಂದು ಸುಬ್ರಹ್ಮಣ್ಯ ಆ ಭಾಗದಲ್ಲಿ ಮಾತ್ರ ಮಳೆ ಹಾಕಿತ್ತು. ಬಂಟ್ವಾಳ ಭಾಗದಲ್ಲಿ ಸಾಕಷ್ಟು ಸಂಜೆ ವೇಳೆಗೆ ನಿರಂತರವಾಗಿ ಕಾರ್ಮೋಡ ಕವಿದು ಜೋರು ಗಾಳಿ ಸಿಡಿಲು ಬರ್ತಿತ್ತು. ಅದು ಯಾವುದೇ ಕಾರಣಕ್ಕೂ ಮಳೆ ಬಂದಿರಲಿಲ್ಲ. ಆದ್ರೆ ನಿನ್ನೆ ಸುರಿದ ಮಳೆ ಸಾಕಷ್ಟು ಒಂದು ಮಳೆಗಾಲದ ಒಂದು ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದು. ಸಾಕಷ್ಟು ಯಥೇಚ್ಛವಾಗಿ ಮಳೆ ಆಗಿದೆ, ಎಡೆಬಿಡದೆ ಮಳೆ ಆಗಿದೆ. ಬಂಟ್ವಾಳ ತಾಲೂಕಿನಲ್ಲಿ ಒಟ್ಟು ಒಂದು ಇವತ್ತಿನ ಕಂದಾಯ ಇಲಾಖೆ ರಿಪೋರ್ಟ್ ಪ್ರಕಾರ 53.3 ಮಿಲಿಮೀಟರ್ ಮಳೆ ಆಗಿದೆ. ಇನ್ನು ಈ ಏನು ಅಂದ್ರೆ ಗಾಳಿಯ ಒಂದು ಪ್ರಮಾಣ ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ ಇದ್ದ ಕಾರಣಕ್ಕಾಗಿ ಅಂತಹ ದೊಡ್ಡ ಯಾವುದೇ ರೀತಿ ಅನಾಹುತಗಳನ್ನದಿಲ್ಲ. ಆದ್ರೆ ಇಲ್ಲಿ ಗಮನಿಸಬೇಕಾದಂತದ್ದು ಬಂಟ್ವಾಳ BC ರೋಡ್ ನಿಂದ ಪುಂಜಾಲಕಟ್ಟೆವರೆಗಿನ ಒಂದು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿ ನಡೀತಿದೆ. ಕಳೆದ ಕೆಲ ದಿನಗಳ ಹಿಂದೆ ಲಾಕ್ಡೌನ್ ಪರಿಣಾಮದಿಂದಾಗಿ ರಸ್ತೆ ನಿರ್ಮಾಣ ಕಾಮಗಾರಿ ಸ್ವಲ್ಪ ನಿರ್ಮಾಣ ಕಾರ್ಯಕ್ಕೆ ಸ್ವಲ್ಪ ಬ್ರೇಕ್ ಬಿದ್ದಿತ್ತು. ಆದ್ರೆ ಆ ಬಳಿಕ ಈಗ 3ನೇ ಹಂತದ ಯಾವುದು ಲಾಕ್ಡೌನ್ ವ್ಯವಸ್ಥೆ ಬಂತ ಆ ಬಳಿಕ ಸ್ವಲ್ಪ ಕಾಮಗಾರಿ ಚುರುಕು ಪಡೆದಿದೆ. ಅದು ಈಗ ಅಲ್ಲಿ ರಸ್ತೆಯ ಹಿಕ್ಕೆಲಗಳಲ್ಲಿ ಹೊಂಡ ತೆಗೆದಿರಬಹುದು ಮತ್ತು ಮಣ್ಣು ಹಾಕುವಂತ ಕಾಮಗಾರಿ ಕೆಲಸದಿಂದಾಗಿ ನಿನ್ನೆ ಸುರಿದ ಈ ಮಳೆಗೆ ಸಂಪೂರ್ಣ ಇದೊಂದು ಕೆಸರು ಕಂಬಳದಂತಾಗಿದೆ. ರಸ್ತೆಗಳಲ್ಲಿ ಎಲ್ಲ ನೀರು ತುಂಬಿಕೊಂಡು ಸ್ವಲ್ಪ ಈ ಧರ್ಮಸ್ಥಳ ರಸ್ತೆಯಲ್ಲಿ ಹೋಗುವಂತ ಪ್ರಯಾಣಿಕರು ಸ್ವಲ್ಪ ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಅಂಗಡಿಯ ಮುಂಭಾಗಗಳಲ್ಲಿ ಹೊಂಡಗಳನ್ನು ತೆಗೆದ ಪರಿಣಾಮವಾಗಿ ಅಂಗಡಿಗಳಿಗೆ ಗ್ರಾಹಕರು ಅಥವಾ ಅಲ್ಲಿ ವ್ಯವಹಾರಸ್ಥರು ಹೋಗುವಾಗ ತುಂಬಾ ಒಂದು ತೊಂದರೆ ಪಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಎಸ್, ಅಂದ್ರೆ ಈ ಒಂದು ಪರಿಸ್ಥಿತಿ ಈಗ ಮಳೆಗಾಲ ಆರಂಭಗೊಳ್ಳುವ ಮೊದಲು ಸರಿಯಾಗಬಹುದು ಅಥವಾ ಮಳೆಗಾಲದ ಉದ್ದಕ್ಕೂ ಕೂಡ ಪರದಾಡಬೇಕಾಗಿರುವಂತ ಪರಿಸ್ಥಿತಿ ಉದ್ಭವ ಆಗಬಹುದಾ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಅಂತ? ಈ ಪರಿಸ್ಥಿತಿ ಇನ್ನು ಸ್ವಲ್ಪ ಮುಂದುವರಿಯುವಂತ ಲಕ್ಷಣಗಳು ಇದೆ ಗೌತಮ್. ಯಾಕಂತ ಹೇಳಿದ್ರೆ ಈ ಲಾಕ್ ಡೌನ್ ಯಾವಾಗ ಆರಂಭವಾಯಿತು ಈ ಸಂದರ್ಭದಲ್ಲಿ ಗುತ್ತಿಗೆದಾರರು ಕಾಮಗಾರಿಗಳನ್ನು ನಡೆಸಿದ್ರೆ ಇಷ್ಟೊತ್ತಿಗೆ ಮುಗಿಬೇಕಿತ್ತು. ಅಂದ್ರೆ ನಿರೀಕ್ಷೆಯಂತೆ ಯಾವಾಗ ಈ ಹೆದ್ದಾರಿ ಕಾಮಗಾರಿನ ಆರಂಭ ಮಾಡಿತಾ ಇದರ ನಿರೀಕ್ಷೆ ಏನಿತ್ತು ಅಂತ ಹೇಳಿದ್ರೆ ಮಳೆಗಾಲ ಆಗುವ ಮೊದಲೇ ಈ ಒಂದು ಹೆದ್ದಾರಿ ಕಾಮಗಾರಿನ ಪೂರ್ಣಗೊಳಿಸಬೇಕು ಅನ್ನೋದು ಇತ್ತು. ಈ ನಿಜವಾಗಿ ಇಷ್ಟೊತ್ತಿಗಾಗ್ಲೇ ಇದೊಂದು ವಾಹನ ಸಂಚಾರಕ್ಕೆ ಮುಕ್ತವಾಗಬೇಕಾಗಿದೆ ಅಂತ ರಸ್ತೆ. ಅದು ಯಾವಾಗ ಈ ಲಾಕ್ಡೌನ್ ಒಂದು ಪ್ರಾರಂಭ ಆಯ್ತು ಇದರಿಂದಾಗಿ ಸುಮಾರು 1.5 ತಿಂಗಳ ಕಾಲ ಈ ಒಂದು ರಸ್ತೆ ನಿರ್ಮಾಣ ಕಾಮಗಾರಿಗೆ ಹಿಂದೆ ಹೋಗುವಂತಾಗಿದೆ. ಈಗ ಕಳೆದ ಕೆಲ ದಿನಗಳಷ್ಟೇ ಈ ರಸ್ತೆ ವಾಪಸ್ ಇದರ ನಿರ್ಮಾಣ ಕಾಮಗಾರಿ ಪುನರಾರಂಭಗೊಂಡಿರುವಂತದ್ದು. ಈಗ ಇಲ್ಲಿ ಸಾಕಷ್ಟು ಈ ಪೈಪ್ಲೈನ್ ಸಮಸ್ಯೆ ಇರಬಹುದು, ಮತ್ತೆ ಇನ್ನು ಕೆಲವೊಂದು ಭಾಗಗಳಲ್ಲಿ ಮೋರಿ ನಿರ್ಮಾಣ ಕಾಮಗಾರಿ ಇರುವಂತದ್ದು. ಇದು ಇನ್ನೂ ಕೂಡ ಬಾಕಿ ಇರುವುದರಿಂದ ಈಗಾಗಲೇ ಮಳೆ ಆರಂಭ ಆಗಿದೆ. ಇನ್ನು ಮುಂಗಾರು ಆರಂಭವಾಗಲಿಕ್ಕೆ ಜೂನ್ ಸಂದರ್ಭದಲ್ಲಿ ಇನ್ನಷ್ಟು ಮುಂಗಾರು ಕೂಡ ಆರಂಭವಾಗಲಿಕ್ಕಿದೆ. ಈ ಸಂದರ್ಭದಲ್ಲಿ ಇದು ಪೂರ್ಣ ಆಗುವಂತ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಮಳೆಗಾಲ ಆರಂಭವಾದ ತಕ್ಷಣ ಎಲ್ಲಾ ಕಾಮಗಾರಿಗಳು ರಸ್ತೆ ಅಂದ್ರೆ ನಿರ್ಮಾಣ ಕಾಮಗಾರಿಗಳು ತುಂಬಾ ನಿಧಾನಗತಿ ಆಗುವುದರಿಂದ ಮತ್ತೆ ಮಳೆಗಾಲದಲ್ಲಿ ಹೆಚ್ಚಿನ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದಿರುವ ಕಾರಣಕ್ಕಾಗಿ ಇದು ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ವಿಳಂಬ ಆಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಎಸ್, ಥ್ಯಾಂಕ್ ಯು ಸಂದೀಪ್ ತಮ್ಮ ಎಲ್ಲ ಮಾಹಿತಿಗಾಗಿ. ಎಸ್, ಬಂಟ್ವಾಳ ವ್ಯಾಪ್ತಿಯಲ್ಲೂ ಕೂಡ ಭಾರೀ ಮಳೆ ಸುರಿದಿದೆ. ನಿನ್ನೆ ರಾತ್ರಿಯಿಂದಲೇ ಸುರಿದಿರುವಂತಹ ಮಳೆಯ ಅಬ್ಬರಕ್ಕೆ ಅನೇಕ ಕಡೆಗಳಲ್ಲಿ ಅವಾಂತರಗಳಾಗಿದೆ. ಮುಖ್ಯವಾಗಿ ಹೆದ್ದಾರಿ ಕಾಮಗಾರಿ ನಡೀತಾ ಇರುವಂತಹ ಬಂಟ್ವಾಳದ ಬೈಪಾಸ್ನಿಂದ ಪುಂಜಾಲಕಟ್ಟೆಯವರೆಗೂ ಕೂಡ ಇದೇ ರೀತಿಯ ಅಧ್ವಾನಗಳು ಎದುರಾಗಿದೆ. ಅನೇಕ ಕಡೆಗಳಲ್ಲಿ ಮಣ್ಣನ್ನು ಅಗೆದು ಹಾಕಲಾಗಿದ್ದು ಅದು ಅಕ್ಕಪಕ್ಕದ ಮನೆಗಳು ತಗ್ಗು ಪ್ರದೇಶಗಳಿಗೆ ನುಗ್ಗುವಂತಹ ವಿಚಾರಗಳು ಕಂಡುಬಂದಿದೆ.
ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತ ಚಂಡಮಾರುತ ಉಂಟಾಗಿರುವಂತಹ ಪರಿಣಾಮ ಉಡುಪಿಯಲ್ಲೂ ಕೂಡ ಗೋಚರವಾಗ್ತಾ ಇದೆ. ಉಡುಪಿಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಜಿಲ್ಲೆಯಾದ್ಯಂತ ನಿನ್ನೆಯಿಂದಲೇ ಮೋಡ ಕವಿದ ವಾತಾವರಣ ಇತ್ತು. ಇವತ್ತು ಬೆಳಗ್ಗಿನಿಂದ ಉಡುಪಿಯಲ್ಲೂ ಕೂಡ ಭಾರೀ ಗುಡುಗು ಸಿಡಿಲು ಸಹಿತ ಮಳೆ ಸುರಿತಾ ಇದೆ. ಇನ್ನೂ 4 ದಿನಗಳ ಕಾಲ ಮಳೆ ಸುರಿಯುವಂತಹ ಸಾಧ್ಯತೆ ಇದೆ ಎನ್ನುವಂಥ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಮುನ್ಸೂಚನೆ ಕೊಟ್ಟು ಎಚ್ಚರಿಕೆಯನ್ನು ವಹಿಸುವಂಥ ನಿಟ್ಟಿನಲ್ಲಿ ಸೂಚನೆಗಳನ್ನು ನೀಡಲಾಗಿದೆ. ರಾಜ್ಯ ನೈಸರ್ಗಿಕ ವಿಕೋಪ ಕೇಂದ್ರ ಈಗಾಗಲೇ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಉಡುಪಿಯ ಬೈಂದೂರು, ಕಾಪು, ಕಾರ್ಕಳ ತಾಲೂಕಿನಲ್ಲಿ ಮುಂಜಾನೆಯಿಂದಲೇ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಹಲೋ ಸಂತೋಷ್. ಹಲೋ. ಎಸ್, ಹೇಗಿದೆ ಉಡುಪಿ ವ್ಯಾಪ್ತಿಯಲ್ಲಿ ಮಳೆಯ ಅಬ್ಬರ ಅಂತ? ಈಗಾಗಲೇ ಏನು ಹವಾಮಾನ ಇಲಾಖೆ ತಿಳಿಸಿದಂತೆ ಏನು ಉಡುಪಿಯಾದ್ಯಂತ ಧಾರಾಕಾರ ಮಳೆ ಆಗ್ತದೆ. ನಿನ್ನೆ ಸಂಜೆಯಾದ್ಯಂತ ಏನು ಮಳೆ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆ ಸಹ ಮಳೆ ಸುರಿದಿದೆ. ಬಂಗಾಳಕೊಲ್ಲಿಯಲ್ಲಿ ಏನು ವಾಯುಭಾರ ಕುಸಿತದಿಂದ ಏನು ಉಡುಪಿ ಮತ್ತು ಕರಾವಳಿ ಭಾಗದಾದ್ಯಂತ ಏನು ಮಳೆ ಸುರಿತಾ ಇದೆ. ನಿನ್ನೆ ಕಳೆದ ರಾತ್ರಿ ಗುಡುಗು ಸಹಿತ ಗಾಳಿ ಸಹಿತ ಮಳೆ ಕೂಡ ಆಗ್ತಾ ಇದ್ದು ಈಗ ಏನು ಮೋಡ ಕವಿದ ವಾತಾವರಣ ಮುಂದುವರೆದಿದೆ. ಇನ್ನು 1-2 ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಏನು ಹವಾಮಾನ ಇಲಾಖೆ ಈಗಾಗಲೇ ತಿಳಿಸಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಏನು 2 ದಿನ ಮಳೆ ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತು ಗಾಳಿ ಮಳೆ ಆಗುವಂತಹ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಏನು ಮೀನುಗಾರರು ಕೂಡ ಸ್ವಲ್ಪ ಸೇಫ್ ಆಗಿ ಹೋಗಿ ಬರುವಂತಹ ಏನು ಆ ರೀತಿ ಏನು ಜಾಗ್ರತೆ ವಹಿಸಬೇಕಾದಂತಹ ಅಗತ್ಯ ಕೂಡ ಇದೆ. ಈಗಾಗಲೇ ಹವಾಮಾನ ಇಲಾಖೆ ಈ ಬಗ್ಗೆ ಕೂಡ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಗೌತಮ್, ಎಸ್, ಅಂದ್ರೆ ಬಹುಶಃ ಮೀನುಗಾರಿಕೆಗೆ ಬಹಳ ಅಡೆತಡೆಗಳು ಎದುರಾಗಿತ್ತು. ಇದೀಗ ಇನ್ನೇನು ಸ್ವಲ್ಪ ದಿನಗಳ ಕಾಲವಾದ್ರೂ ಮೀನುಗಾರಿಕೆ ಮಾಡಬೇಕು ಅನ್ನುವಷ್ಟರಲ್ಲಿ ಈಗ ಮತ್ತೆ ಚಂಡಮಾರುತದ ಕಿರಿಕಿರಿ ಎದುರಾಗಿದೆ ಅನ್ನುವಂಥದ್ದು. ಎಸ್, ಈ ಬಗ್ಗೆ ಮೀನುಗಾರರು ಏನು ಹೇಳ್ತಾ ಇದ್ದಾರೆ ಅಂತ ಈಗ? ಹೌದು. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಕೊರೋನಾ ಸಂದರ್ಭದಲ್ಲಿ ಸುಮಾರು 40-50 ದಿನಗಳ ಕಾಲ ಮೀನುಗಾರಿಕೆಗೆ ಏನು ಬೇಡಿಕೆ ಇರಲಿಲ್ಲ ಮತ್ತು ಮೀನುಗಾರಿಕೆಗೆ ಹೋಗ್ಲಿಕ್ಕೂ ಕೂಡ ಚಾನ್ಸಸ್ ಇರಲಿಲ್ಲ. ಅಂದ್ರೆ ಮೀನು ಹೋಗ್ಲಿಕ್ಕೆ ಇರಲಿಲ್ಲ ಮತ್ತು ಗ್ರಾಹಕರಿಗೆ ಸಿಗ್ತಾ ಇರಲಿಲ್ಲ. ಆದ್ರಿಂದ ಯಾವುದೇ ರೀತಿಯಂತಹ ಕಸುಬುಗಳು ಈ ಮೀನುಗಾರಿಕೆಗೆ ಇರಲಿಲ್ಲ. ಮೀನುಗಾರರು ಮಾತ್ರ ಅಲ್ಲ, ಮತ್ತೆ ಅದನ್ನ ನಂಬಿಕೊಂಡಿದ್ದಂತಹ ಸಾವಿರಾರು ಕಾರ್ಮಿಕರಿಗೆ ಕೂಡ ಈಗ ಏನು ಯಾವುದೇ ರೀತಿಯಂತಹ ಉದ್ಯೋಗ ಇರಲಿಲ್ಲ. ಈಗ ಏನು ಲಾಕ್ಡೌನ್ ಎಲ್ಲ ಮುಗ್ದ್ಮೇಲೆ ಕೆಲವೊಂದು ಏನು ಸರ್ಕಾರ ಅದಕ್ಕೊಂದು ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ಮೀನುಗಾರಿಕೆ ಆರಂಭ ಆಗಿತ್ತು. ಇನ್ನು ಜೂನ್ ನಂತರ ಏನು ಮೀನುಗಾರಿಕೆಗೆ 2 ತಿಂಗಳು ನಿಷೇಧ ಇದೆ. ಆ ಹಿನ್ನೆಲೆಯಲ್ಲಿ ಇನ್ನು ಸ್ವಲ್ಪ ದಿನವಾದ್ರೂ ಸ್ವಲ್ಪ ದುಡಿದು ತಿನ್ನು ಎನ್ನುವಂತಹ ಮೀನುಗಾರರಿಗೆ ಇದೊಂದು ಸ್ವಲ್ಪ ಅಡೆತಡೆ ಅಂತ ಹೇಳ್ಬೋದು ಮತ್ತು ಸ್ವಲ್ಪ ತೊಂದರೆ ಕೂಡ ಉಂಟಾಗಿದೆ. ಇನ್ನೊಂದು ಈ ವರ್ಷ ಬೇಗ ಏನು ಮಾನ್ಸೂನ್ ಆರಂಭ ಆಗುವಂತಹ ಮುನ್ಸೂಚನೆ ಕೂಡ ಇರುವುದರಿಂದ ಇದು ಮೀನುಗಾರರಿಗೆ ಸ್ವಲ್ಪ ಆರ್ಥಿಕವಾಗಿ ನಷ್ಟ ಉಂಟು ಮಾಡಿರುವುದಂತೂ ಸತ್ಯ. ಎಸ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಉಡುಪಿಯಲ್ಲೂ ಕೂಡ ಧಾರಾಕಾರ ಮಳೆ ಸುರಿತಾ ಇದೆ. ಉಡುಪಿಯ ಬೈಂದೂರು, ಕಾಪು, ಕಾರ್ಕಳ ವ್ಯಾಪ್ತಿಯಲ್ಲಿ ಮುಂಜಾನೆಯಿಂದಲೇ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಎನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇರುವಂಥದ್ದು. ಎಸ್, ಕುಂದಾಪುರ ತಾಲೂಕಿನಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಬರ್ತಾ ಇದೆ. ಸಾಧಾರಣ 11 ಗಂಟೆಯಿಂದ ಆರಂಭಗೊಂಡಿರುವಂತಹ ಮಳೆ ಬರ್ತಾ ಇದೆ. ಬೆಳಗ್ಗಿನಿಂದಲೇ ಮೋಡ ಕವಿದ ವಾತಾವರಣ ಇತ್ತು. ಸೊ ಇದೀಗ ಧಾರಾಕಾರವಾಗಿ ಮಳೆ ಬರ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಇನ್ನು ಅವೈಜ್ಞಾನಿಕ ಫ್ಲೈಓವರ್ ಕಾಮಗಾರಿಯಿಂದಾಗಿ ಎಡವಟ್ಟುಗಳಾಗಿದೆ. ಕುಂದಾಪುರದ ರಸ್ತೆಯಲ್ಲಿ ನೀರು ನಿಂತಿದೆ. ಮೊದಲ ಮಳೆಗೆ ನಗರದಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ಶಾಸ್ತ್ರಿ ವೃತ್ತದ ಬಳಿ ಸಮಸ್ಯೆಗಳು ಎದುರಾಗಿದೆ. ಮಳೆಯ ನಿರೀಕ್ಷೆಯಲ್ಲಿದ್ದರೂ ಕರಾವಳಿ ರೈತರು ಇದೀಗ ಬಿರುಸಿನ ಮಳೆಗೆ ಕೃಷಿಕರು ಸಂತಸಗೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಈಗ ಪ್ರತಿನಿಧಿ ಶ್ರೀಕಾಂತ್ ಹೆಮ್ಮಾಡಿ. ಹಲೋ ಶ್ರೀಕಾಂತ್.
ಗೌತಮ್. ಎಸ್, ಮೊದಲ ಮಳೆ ಕುಂದಾಪುರದಲ್ಲಿ ಏನು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಅಂತ ಈಗ? ಖಂಡಿತವಾಗಿಯೂ ಗೌತಮ್, ಅಂತ ಹೇಳಿದ್ರೆ ಕಳೆದ ಕೆಲವು ದಿನಗಳಿಂದ ಮಳೆಗಾಗಿ ಸಾಕಷ್ಟು ರೈತರು ಕಾಯ್ತಾ ಇದ್ರು. ಹಾಗಾಗಿ ಇಂದು ಬೆಳಗಿನಿಂದಲೂ ಅಂತ ಹೇಳಿದ್ರೆ ಬೆಳಗಿನ ಇದೆ. ಅದರ ಪರಿಣಾಮ ಇದೀಗ ಕೃಷಿ ಚಟುವಟಿಕೆಗಳು ಕೂಡ ಮತ್ತೆ ಆರಂಭಗೊಳ್ತಾ ಇದೆ. ಸೊ ಇವುಗಳಿಗೆ ಈಗ ಮಳೆ ಸ್ವಲ್ಪ ಚೇತರಿಕೆಯನ್ನು ತಂದುಕೊಡ್ತಾ ಇದೆ. ಎಸ್, ಇದಿಷ್ಟು ಚಂಡಮಾರುತದ ಪರಿಣಾಮವಾಗಿ ಸುರಿದಂತಹ ಮಳೆ ಮತ್ತು ಅದರಿಂದ ಉಂಟಾದಂತಹ ಪರಿಣಾಮಗಳ ಬಗೆಗಿನ ಡೀಟೇಲ್ಸ್. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೇನೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ. Hospital Research and Diagnostic Center.